ಸಿರಿಪಾದುಗು ಈ ಭಕ್ತಿ ಸಮರ್ಪಣೆ. ಸಾರಿಗಮಪ ಲಿಟಲ್ ಚಾಂಪ್ ಪ್ರತಿಷ್ಠಿತ ಪ್ರಶಸ್ತಿ ಎನ್ನ ಕೈಟುಂಡು ತುಳುನಾಡಿಗೆ ಬೈದಂಡು ನಮ್ಮ ತುಳುನಾಡದ ಮಗನ ಕೈക്ക് ಬೈದಂಡು. ಅದ್ಭುತವಾದ ಪ್ರತಿಭೆ, ಬಾರಿ ಪೊರ್ಲುದ ಮುಗ್ಧತೆ, ಶ್ರುತಿಬದ್ಧವಾದ ಲಯಬದ್ಧವಾದ ಸ್ವರಶುದ್ಧವಾದ ಗಾಯನ ಮಲ್ತದ ಸ್ವರಪುತ್ರ ಪನ್ಪಂಚಿನ ಬಿರುದುಲ್ನ ಪಡೆತೇರೆ. ಫಸ್ಟ್ ಪ್ರೋಗ್ರಾಮ್ ನಮ್ಮ ಹತ್ತಿದ್ದು ಇದೇ ಸ್ಟೇಜ್ ಅಲ್ಲಿ, ನಮ್ಮ ಕುಳ್ಳ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ. ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು, ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು. ಒಂದೇ ವೇದಿಕೆ ಅರ್ನ ಜೀವನದ ಫಸ್ಟ್ ವೇದಿಕೆನ ಆರು ಶುರು ಮಾಡ್ತೀನಿ ಆರ್ ಗಾಯನದ ಮುಖಾಂತರ. ಸೊ ಅವಾಗ ನಾನ್ ವಿನ್ನರ್ ಆಗ್ತೀನಿ, ಯಾನ್ ವಿನ್ ನಾವೇ ಬಂದು ಎಸ್ ನಿಜ ಪಂಚಮದಲ್ಲಿ ಕಲ್ಪೆರ ಬತ್ತರಿ ಉಂಡು ಕಲ್ತದೆ ಅನ್ ವಿನ್ನರ್ ಅದು ಬೈದ ಅನ್ಪನ್ಪು ನಿಂಗೆ ಮಸ್ತ್ ಖುಷಿ ಆಂಡ್ ಇಂದು ಮಾಮೇನ ಮೆಂಟ್ರ ಅದು ಬತ್ತಿತ್ತೇವೆ ಆರೆನ ಮೆಂಟ್ರ ಏನೇನ ಪುಣ್ಯನೇನು ಬ್ಯಾನ್ ಪಂಡ ಸಸ ನಿನಿ ಪಪ ಮಮ ಗಗ ಸಸ ನಿ ಸ ಗ ಮ ಪನಿ ಸ ನಿ ಸ ಸಾ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ. ಫುಲ್ ಗಮ್ಮತ್ ಮಲ್ತಾರೆ ನಿಕುಲಂಜಡ ತುಳುನಾಡದಾಗ. ಆಕ್ಚುಲಿ ನಾನು ಅದು ಕನ್ನಡ ಪಾತ್ರ ಅಂದಿತ್ತು ಚೂರಾನ್ಲ ಕನ್ನಡ ಆರ್ನೊಟ್ಟಿಗೆ ಪಾತ್ರ ಕಲ್ತಿದ್ದೀನಿ ಅಂದ್. ಅನುಶ್ರೀ ಮೇಡಮ್ ಕನ್ನಡ ಕಲ್ಪ ಇರಿ ಐದು ಬಕ್ಕಿತ್ತ ನೀ ಪಂಟ್ರಾತಾರಿತ್ತ ಕನ್ನಡ ಸ್ವಾಮಿ ಕೊರಗಜ್ಜ ಕೈ ಬುಡ್ಜೇರಿ ಲಾಸ್ಟ್ ಕ್ಲಿಯರ್ನ ಅದೇ ವಿನ್ ಆಯ್ ಬೊಕ್ಕ ಕುತ್ತರ್ಗ ಪೋದು ಬತ್ತಿನಿ ಆದ ಸ್ಥಳಗ್ ಟ್ರೋಫಿನ್ ತೊಯ್ ಬತ್ತಿನಿ. ಒಂಜಿ ಕಡೆಟಿಗೆ ಒಂಜಿ ಪದ್ಯ ಬಾರಿ ಖುಷಿ ಆಯ್ನಿ ಬೊಕ್ಕೊಂಜಿ ಕಡೆಟಿಗೆ ನ ಮುಗ್ಧತೆ ಬಾರಿ ಪಾಪ ಜನ ಇರ ನೋ ಡೌಟ್ ಅವನಿ ವಿಚಾರ ಅವನಿ ಮುಗ್ಧತೆ ನಲ್ಲ ಒರಿಪಾದರ ಇರು ಫೈನಲ್ ಡ್ ಪನೊಂದುಪ್ನಾಗ ಪದ್ಯ ಕನ್ನಡ ನೀರು ಬರುಂತು. ಜವರಾಯ ತನುವಿನ ಮನೆಗೆ ಬಾಚಿತಿ ನಮಸ್ಕಾರ ಮಾತ್ರೆಗ್ಲ ಪ್ರತಿಷ್ಠಿತ ಜಿ ಕನ್ನಡ ವಾಹಿನಿದ ಸಾರಿಗಮಪ ಲಿಟಲ್ ಚಾಂಪ್ಸ್ ಪ್ರತಿಷ್ಠಿತ ಪ್ರಶಸ್ತಿ ಎನ್ನ ಕೈಟುಂಡು ಎನ್ನ ಕೈಟು ಬಣ್ಣಗ ನಮ್ಮ ತುಳುನಾಡಿಗೆ ಬೈದಂಡು ನಮ್ಮ ತುಳುನಾಡದ ಮಗನ ಕೈക്ക് ಬೈದಂಡು ಅದ್ಭುತವಾದ ಪ್ರತಿಭೆ ಅಶ್ಮಿತ್ ಏಜೆ ಅರ್ನ ಸಾಧನೆಯನ್ನು ಅರ್ನ ಪ್ರತಿಭೆಯನ್ನು ನಮ್ಮ ತೂದು ಮಾತೆರ್ಲ ಪ್ರಶಂಸೆ ಮಲ್ದ ಆರು ಪ್ರತಿಷ್ಠಿತ ಪ್ರಶಸ್ತಿ ಜಿ ಕನ್ನಡದ ಸರಿಗಮಪ ಲಿಟಲ್ ಚಾಂಪ್ಸ್ದ ವಿನ್ನರ್ ಆತೇರು. ಅದ್ಭುತವಾದ ಪ್ರತಿಭೆ ಇನಿ ಎಂಕಲ್ನೊಟ್ಟಿಗೆ ಎಂಕಲ ಕಾರ್ಯಕ್ರಮ ಉಳ್ಳೇರು ಒಂಜಿ ಅದ್ಭುತವಾದ ಪ್ರತಿಭೆ ಬಾರಿ ಪೊರ್ಲುದ ಮುಗ್ಧತೆ, ಶ್ರುತಿಬದ್ಧವಾದ ಲಯಬದ್ಧವಾದ ಸ್ವರಶುದ್ಧವಾದ ಆರು ಗಾಯನ ಮಲ್ತದ ಸ್ವರಪುತ್ರ ಪನ್ಪಂಚಿನ ಬಿರುದುಲ್ನ ಖ್ಯಾತ ಗಾಯಕಿರು ವಿಜಯ ಪ್ರಕಾಶ್ ಸರ್ ಅರಡ ಪಡೆತೇರು. ಸೊ ಅಂಚದುಪ್ನಾಗೆ ಎಂಕಲ ಕಾರ್ಯಕ್ರಮ ಎಂಕಲೊಟ್ಟಿಗೆ ಇನಿ ಅಶ್ವಿತ್ ಏಜೆ ಆತ್ಮೀಯ ನಂಚಿನ ಸ್ವಾಗತ ಮಲ್ಪಡು. ನಮಸ್ಕಾರ ಅಶ್ವಿತ್ ಏಜೆ ಎಂಚೋಲರ್ ಹುಷಾರಿಲ್ಲ. ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ದೇವನಾಗ ಇಂಕಿರಡ ಪಾತ್ರ ತುಳುಟೆ ಬರ್ಪುಂಡು ದೇವನ ಇರ್ ನಮ್ಮ ತುಳುನಾಡದ ಪೆರ್ಮೆದ ಮಗೆ. ಸೊ ಅಂಚ ಕನ್ನಡ ಪಾತ್ರ ಕನ್ನಡ ಬರ್ಪುಜಿ ತುಳುಟೆ ಅಂದ ಓಕೆ 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 ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ. ಓಕೆ ಮತ್ತೆ ಹೇಗಾಯ್ತು? ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ನಾವೆಲ್ಲರೂ ಕೂಡ ಇಡೀ ನಮ್ಮ ತುಳುನಾಡು ಕರಾವಳಿ ಭಾಗ ಹೆಮ್ಮೆ ಪಡುವಂತ ಸಾಧನೆಯನ್ನ ಮಾಡಿದಿರಿ. ಅಶ್ಮಿತ್ ಏಜೆ ನಮ್ಮ ಸರಿಗಮಪ ಲಿಟಲ್ ಚಾಂಪ್ಸ್ನ ವಿನ್ನರ್ ನಮ್ಮ ತುಳುನಾಡಿನವರು ಅಂತ ಹೇಳಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಆ್ಯಂಡ್ ನಿಮ್ಮ ತಂದೆ ತಾಯಿಗೂ ಕೂಡ ಬಹಳಷ್ಟು ಖುಷಿ ಇದೆ, ಎಲ್ರಿಗೂ ಕೂಡ ಖುಷಿ, ಜೊತೆಗೆ ನಮ್ಮ ತುಳುನಾಡಿಗೂ ಕೂಡ ಖುಷಿ. ಎಲ್ಲಕ್ಕಿಂತ ಜಾಸ್ತಿ ಖುಷಿ ನಮಗೆ ನಮ್ಮ ಕುಡ್ಲ ವಾಹಿನಿಗೆ ಖುಷಿ. ಯಾಕಂತ ಹೇಳಿದಾಗ ಅಶ್ಮಿತ್ ಏಜೆ ಅವರು ಅವರ ಜೀವನದಲ್ಲಿ ಪ್ರಪ್ರಥಮವಾಗಿರುವಂತಹ ವೇದಿಕೆಯನ್ನ ಹತ್ತಿದು ಎಲ್ಲಿ ಅಂತ ನಿಮ್ಮಲ್ಲೇ ಕೇಳೋಣ. ಫಸ್ಟ್ ಪ್ರೋಗ್ರಾಮ್ ನಮ್ಮ ಹತ್ತಿದ್ದು ಇದೇ ಸ್ಟೇಜ್ ಅಲ್ಲಿ, ನಮ್ಮ ಕುಡ್ಲ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ. ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು. ಓಕೆ, ನಮ್ಮ ಕುಡ್ಲ ವಾಹಿನಿದ ಸ್ಟುಡಿಯೋಡು ಆರು ಒಂದೇ ವೇದಿಕೆ ಅರ್ನ ಜೀವನದ ಫಸ್ಟ್ ವೇದಿಕೆನ ಆರು ಶುರು ಮಾಡ್ತೀನಿ ಆರು ಗಾಯನದ ಮುಖಾಂತರ. ಸೊ ಸರಸ್ವತಿ ದೇವರ ಅಪ್ಪೆ ಶಾರದೆ ಅರಿನಿತೆ ಪ್ರತಿಷ್ಠಿತವಾದ ನೆಂಚಿನ ಸಂಗೀತ ರಿಯಾಲಿಟಿ ಶೋದ ವಿನ್ನರ್ ಮಲ್ತು ಕೊಡ್ತೇರು. ಸೊ ಅಂಚಾದುಪ್ನಾಗ ನಿಜವಾದ್ಲ ಕುಡೋರ ಸೊಲ್ಮೆನ್ ಸಂದಾಯ್ತ ಮಂತೊಂದುಲ್ಲ. ಆ್ಯಂಡ್ ಬಾರಿ ಖುಷಿ ಆಂಡ್ ನೈನಿತ ನಮ್ಮ ಕಾರ್ಯಕ್ರಮಕ್ಕೆ ಬೈದಿರ ದಯಪನಾಗ ಆರು ಸುರುಕಾದ ಈ ವೇದಿಕೆಡೆ ಪದ್ಯ ಪಂತೀನಿ ಒಂದನೇ ಕ್ಲಾಸ್ ಇತ್ತೇರು ಆಜಿನ ವರ್ಷ ಇತ್ತೇನೆ ಇತ್ತ 8ನೇ ಕ್ಲಾಸ್ ಉಳ್ಳೇರು ಆ್ಯಂಡ್ ಇತ್ತ ಬಾರಿ ಮಲ್ಲ ಮಟ್ಟದ ಪ್ರಶಸ್ತಿ ವಿನ್ ಆತೇರು. ಸೊ ಅಂಚದನ್ನ ಕೊಡೋರ ಕಂಗ್ರಾಚುಲೇಷನ್ಸ್. ಬಾರಿ ಖುಷಿ ಆ್ಯಂಡ್ ಎಂಕ್ಲೆಲ್ಲ ಖುಷಿ ದಯಪಡ ನಮ್ಮ ಕುಡ್ಲ ವಾಹಿನಿಗೆ ಬತ್ತಿತ್ತಾರೆ ನಮ್ಮ ಅಶ್ಮಿತ್ ಈ ಸಾಧನೆ ಮಲ್ತವನ ಎಂಕ್ಲೆಲ್ಲ ಖುಷಿ.
ಸೊ ದಾದಾ ಪನ್ಪರ್ ಎಂಚಾಂಡ್ ಜರ್ನಿ ವಿನ್ನರ್ ಆಗಿ ನಂಚಿನ ಮಸ್ತ್ ಖುಷಿ ಅಂಡು ಪಂಡ ಮೆಗಾ ಆಡಿಷನ್ ಅಂಡೆ ಒಂಜಿ ಪಾತ್ರ ಬಂದಿತ್ತೆ ಕಲ್ಪೆರೆ ಬತ್ತರಿ ಉಂಡು ಕಲ್ತದೆ ಅನ್ ವಿನ್ನರ್ ಅದು ಬೈದೆ ಅನ್ ಪನ್ಪು ನಿಂಗೆ ಮಸ್ತ್ ಖುಷಿ ಅಂಡು ಬೊಕ್ಕ ಇಂದು ಮಾಮೆನ ಮೆಂಟ್ರಾದ್ ಬತ್ತಿತ್ತೇರು ಆರೆನ ಮೆಂಟ್ರ ಏನೆನ ಪುಣ್ಯನೇನು ಬ್ಯಾನ್ ಪಂಡ ಇತ್ತನೆಟ್ ಬೆಸ್ಟ್ ಮೆಂಟರ್ ಆರೆ ಎನ್ನ ಪ್ರಕಾರ ಏತ್ ಪಂಡ್ ಕೊಡ್ತೇರು ಪಂಡ ಇತ್ತ ಎನ್ನ ಸಾಂಗ್ ಇಡ್ಲ ಫೈನಲ್ ಸಾಂಗ್ ಇಡ್ಲ ಎನ್ನ ಖಾಲಿ ಸಾಂಗ್ ದಾಲ ಮನಿ ತೊಂದಿತ್ತು ಇಂಚ ತೂ ಒಂದಿತ್ತೇರು 6 ಮಂತ್ನ ಎಡಿಷನ್ ಹಾಕಲಿ ಸ್ಟ್ಯಾಂಡಿಂಗ್ ಅವಶ್ಯನ್ ಪುರ್ಕುರ್ನಿ ಅಂಚ ಓಕೆ ನಿಜವಾದ್ಲ ಮೂಜಿ ಜಡ್ಜಸ್ ನ ಕುಲ್ಲ ಲಕ್ಕನೊಂದು ಸ್ಟ್ಯಾಂಡಿಂಗ್ ಅವೇಷನ್ ಕೊರ್ಪೇರ್ ಪನ್ನಾಗ ನಿಜವಾದ್ಲ ಮಲ್ಲ ಸಾಧನೆ ಅವಲ ಗೋಲ್ಡನ್ ಬಜರ್ ಎವ್ರಿ ಟೈಮ್ ಸೊ ಡೈರೆಕ್ಟ್ ಆರ್ ಫೈನಲ್ಗೆ ಸೆಲೆಕ್ಟ್ ಆಪೇರು ಸೊ ನಿನ್ ಮಾತು ನಾಗೆ ಕಲ್ಪೆರೆ ಬೈದಿ ನೀರು ಪನ್ಪಿನಿ ಅಂದತ್ತೆ ಅಂಡ ಈತ ಮಲ್ಲ ಸಾಧನೆ ಹೇಗ್ ಸಾಧ್ಯ ಆಯ್ತು ಅಂತೇಳಿ ಇಷ್ಟು ದೊಡ್ಡ ಸಾಧನೆ ಈಗ ಇಡೀ ಕರ್ನಾಟಕ ನೋಡುತ್ತೆ ನಾಟ್ ಓನ್ಲಿ ನಮ್ಮ ತುಳು ಇಡೀ ಕರ್ನಾಟಕ ದೇಶದಲ್ಲಿ ಎಲ್ಲ ಕನ್ನಡಿಗರಿದ್ದಾರೆ ಎಲ್ರಿಗೂ ಕೂಡ ಅಶ್ಮಿತ್ ಏಜೆ ಅಂದ್ರೆ ಗೊತ್ತಿದೆ ಸೊ ಈ ಸಾಧನೆಯ ಬಗ್ಗೆ ಟೋಟಲ್ ಆಗಿ ಏನ್ ಕಾರಣ ಅಂತ ಅನ್ಕೊಳ್ತೀರಿ ಯಾರು ಮೇನ್ ಸಕ್ಸಸ್ಗೆ ಕಾರಣ ಅಂತ ಹೇಳ್ತೀರಿ ಮೇನ್ ಸಕ್ಸಸ್ಗೆ ಕಾರಣ ನನ್ನ ಅಪ್ಪ ಮತ್ತೆ ಅಮ್ಮ ಅದೇ ನಾನು ಅವರಿಗೆ ಅಂದ್ರೆ ಗೊತ್ತಾಯ್ತು ನಾನು ಸಿಂಗಿಂಗ್ ಅಲ್ಲಿ ಇದ್ದೇನೆ ಅಂತ ಅದಕ್ಕೆ ಸಂಗೀತಕ್ಕೆ ಸೇರಿಸಿದ್ರು ಮತ್ತೆ ಇದಕ್ಕೆ ಸರಿಗಮಪ ಆಡಿಷನ್ ನನ್ನ ಕಳಿಸಿದ್ರು ಮೇನ್ ಅವರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ತುಂಬ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ ಮತ್ತೆ ನನ್ನ ಮೆಂಟ್ರ್ ಇಂದು ಮ್ಯಾಮ್ ಅದೇ ಅವಾಗ ಹೇಳಿದ ಹಾಗೆ ಅವ್ರು ಹೇಳಲೇಬೇಕು ಅಂದ್ರೆ ಅವರಿಂದಲೇ ನಾನು ಪ್ರತಿಯೊಂದು ಸೀಸನ್ ಅಲ್ಲಿ ಗೋಲ್ಡನ್ ಬರ್ಸ್ ತೆಗೆದು ಇಲ್ಲಿ ಫೈನಲ್ ಅಲ್ಲಿ ವಿನ್ ಆಗಿ ಬಂದಿದ್ದೇನೆ ಮತ್ತೆ ಸರಿಗಮಪ ಟೀಮ್ ಅವರೇ ಆಕ್ಚುಲಿ ಎಲ್ಲ ಸಾಂಗ್ ಸೆಲೆಕ್ಟ್ ಮಾಡುದು ಅವರೇ ಸೊ ಅವರ ಸಾಂಗ್ ಇಂದಾಗಿ ನಾನು ಇಷ್ಟು ಸಕ್ಸಸ್ಫುಲ್ ಆಗಿ ಸಿಂಗಿಂಗ್ ಮಾಡಿದ್ದೇನೆ ಅಲ್ವಾ. ಇಂದು ನಾಗರಾಜ್ ಮೇಡಮ್ ಅವರನ್ನ ಬಹಳಷ್ಟು ತಾವು ಕೃತಜ್ಞತೆ ಸಲ್ಲಿಸ್ತೀರಿ ಅವರಿಗೆ ಅಲ್ವಾ, ಬಿಕಾಸ್ ಆಫ್ ಹರ್ ಅನ್ನುವಂಥದ್ದು ಅಲ್ವಾ. ನಿಜವಾಗ್ಲೂ ಕೂಡ ಜೊತೆಗೆ ನೀವು ಅನ್ಕೊಂಡಿದ್ರ ಅಂದ್ರೆ ಆಡಿಷನ್ಗೆ ಹೋಗಿದ್ರಿ, ಸೊ ಅವಾಗ ನಾನ್ ವಿನ್ನರ್ ಆಗ್ತೀನಿ ಯಾನ್ ವಿನ್ ನಾವೇ ಬಂದು ಎಸ್ ನಿಜ ಪಂಚಮದಲ್ಲಿ ಇರ್ತಿದ್ದೇನೆ ಪಣ ಗೊತ್ತಿತ್ತು ಮಾತಾಡ್ಲ ಪಂಡ ಎಡ್ಡೆ ಫೈಟ್ ಕೊರ್ಪನಕ್ಲಿ ಇತ್ತೇರು ಅಂದ್ರೆ ಇತ್ತ ವಿನ್ ಆತರ ಆ ಸೆಲೆಬ್ರೇಷನ್ ದಯಪನಾಗ ಇರ್ ಪೋಯಿ ನೀ ಒಂಜಿ ದಾಲ ಕಲ್ಪೋಡು ಪಂಡದ ಅಂದತೆ ಇರೆಗೆ ಎಂಚ ಪೋಡು ಪಂಡ ಜೀ ಕನ್ನಡದ ಈ ಕಾರ್ಯಕ್ರಮಗ್ ಪೋಡು ದಾಂಡ್ ಎಂಚ ಪೋಡು ಪಂಡ ಏರ್ ಪಂದಿತ್ತೀರಿ ಇರೆಗೆ ಈ ಕಾರ್ಯಕ್ರಮ ಉಂಡು ನೆಕ್ ಜಾಯಿನ್ ಆಲೆ ಒಂದು ಅಮಿಶ್ ಕುಮಾರ್ ಒಂದು ಪಂದ್ ಸಿಂಗರ್ ಇತ್ತೇರತ್ತೆ ಆರಿ ಎಂಕ ಆಕ್ಚುಲಿ ಚಾನ್ಸ್ ಕೊರ್ನಿ ಪೋ ಒಂದು ಪಂದ್ ಆರೇ ನಾನು ಒತ್ತಾಯ ಅಂತಂದಿತ್ತೆ ಯಾನಿತ್ತು ಬರ್ತಿ ಸೀನಿಯರ್ ಇವಾಗ ಪೋ ಇನ್ನೊಂದಿತ್ತೆ ಆರ್ ಪಂಡೆ ನೀ ಕೆಡ್ಡೆ ಚಾನ್ಸ್ ಉಂಡು ಪೋ ಅಂದ ಐಕ ಆರು ಕಾರಣ ಪೋದು ವಿನ್ ಅದು ಬೈದೆ ನಿಜವಾದಲ್ಲ ದಯಪಂಡ ನಮ್ಮದಿತ್ತು ಸ್ಟೆಪ್ ವೆರಿ ಇಂಪಾರ್ಟೆಂಟ್ ಅಂತ ಪನ್ಪುನ ಆ ಒಂಜಿ ಕಾರಣಾಗ ನಮ್ಮ ವಿನ್ ಆಪನ ಲೋಸ್ ಆಪನ ಅವು ಸೆಕೆಂಡರಿ ಬಟ್ ನಮ್ಮ ಪ್ರಯತ್ನ ಬೋಡು. ಸೊ ಇತ್ತಾರ್ನ ಕಣ್ಣ ದುಂಬಗ್ ನಮ್ಮ ತೂಪುನಂಚಿನ ಸಾರಿಗಮಪ ಲಿಟಲ್ ಚಾಂಪ್ಸ್ ಪ್ರಸಿದ್ಧವಾದ ಪ್ರಶಸ್ತಿ ನಿಖಲ್ನ ಕಣ್ಣ ದುಂಬುಗುಂಡು ನಮ್ಮ ಕಣ್ಣ ದುಂಬುಗುಂಡು ಆ್ಯಂಡ್ ಎಸ್ ಅಶ್ಮಿತ್ ಏಜೆ ಈ ಸಾಧನೆ ಮಲ್ದೇರು. ಸೊ ಇರ್ನ ಈ ಸಂಗೀತದ ಜರ್ನಿ ದಾದ ಪನ್ಪಡ್ದಪ್ಪನಾಗ ಇರು ಮಿಮಿಕ್ರಿ ಆರ್ಟಿಸ್ಟ್ಲ ಅಂದು ಆಯ್ತೊಟ್ಟಿಗೆ ವಾಯಿಲಿನ ವಾದಕ ಮಲ್ಪೋರು ಚಂಡೆ ತಬಲ ಮಾತ ಮಲ್ಪೋರು. ಸೊ ಇದ್ರ ಸಂಗೀತ ದಾಯಿ ಅಶ್ಮಿತ್ಗೆ ಸಂಗೀತ ಪಣ್ಣಗೆ ಈತಿ ಇಷ್ಟ ಸಂಗೀತ ಪಂಡ ಈತ ಇಷ್ಟ ಪಂಡ ಯಾನ್ ದುಂಬು ಆಂಜಲ ಎಂಕಲ್ನ LKG ಯಾನ್ ಅಲ್ಪ ಆಂಜಲ ಸ್ಕೂಲ್ ಪೋಂದಿತ್ತೆ ಅಲ್ಪ ಮಸ್ತ್ ಕಾಂಪಿಟೇಷನ್ ಆಂಡಿತ್ತು ಆಯ್ತು ಸಿಂಗಿಂಗ್ ಮಾ ಏಪಲ್ ಆ್ಯಂಡ್ ಫಸ್ಟ್ ಪ್ಲೇಸ್ ತಂದಿತ್ತೆ ಸಿಂಗಿಂಗ್ ಅಪ್ಪ ಚೂರು ಇಂಟ್ರೆಸ್ಟ್ ಬರ್ತಂಡು ಬೊಕೆ ಅಂದಾದ ಮಂತೆ ಅಮ್ಮ ಪಪ್ಪಡ ಕೆಂಡೆ ಒಂಜಿ ಸಂಗೀತ ಕ್ಲಾಸಿಗೆ ಸೇರ್ಸಬಾರ ಅಕಲ್ ಸೇರ್ಸಾರು ಬೊಕ ಅಲ್ಪರ್ದೊಕ್ಕ ಎಂಕ್ ಮಸ್ತ್ ಇಂಟ್ರೆಸ್ಟ್ ಶುರು ಆಂಡ್ ಬೊಕ ಜೆಪ್ಪುನಾಗಲ ಅಕಲ್ ಸಾಂಗ್ಸ್ ನನ್ಗೆ ಕೊರ್ಪ ಜೆಪ್ಪುಡು ಒಂದಿತ್ತೇರು ಅಮ್ಮ ಪಪ್ಪ ಇಂಟ್ರೆಸ್ಟ್ ಜಾಸ್ತಿ ಅಂಡ್ ಕಲ್ತೊಂದು ಪೋಯೆ ಇತ್ತೆ ಕರೆಂಟ್ಲಿ ಸೀನಿಯರ್ ಮಂತೊಂದು ಇಲ್ಲ ಈರೆ ಪನ್ನಿ ಒಂದು ಪಪ್ಪ ಮಾಡ ಏನನ್ನ ಸಂಗೀತ ಸ್ಕೂಲ್ಗೆ ಪಾಡ್ಲೆ ಅಂತ ಯಾನತ್ ಪನ್ನಿ ಅಕ್ಲೆ ಗೊತ್ತಾಂಡ ಪಂಡ ಅಲ್ಪ ದೆತೊಂದಿತ್ತೆ ಫಸ್ಟ್ ಪ್ಲೇಸ್ ಅಂಚಂಬೆಗೊಂಜಿ ಸಂಗೀತ ಉಂಡು ಓ ಪದ್ಯ ಪಂದಿತ್ತಾರೆ ಇರಪ್ಪಾಗ ಫಸ್ಟ್ ಪ್ಲೇಸ್ ದೆತ್ತೊಂದು ಪುನಗ ಫಸ್ಟ್ ಪದ್ಯ ನೆನಪಿಜೋ ಹಿಂದೆ ಎಲ್ಲಿಯ ಜೋಕುಲು ಓಕೆ ಆಯ್ತೊಟ್ಟಿಗೆ ಎಸ್ ಎಲ್ಲಿಯ ಜೋಕುಲುಡ್ದಿಂಚ ಈ ಒಂಜಿ ಸಾಧನೆ ಮಲ್ದೇರೆ ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಉಪ್ಪುನಾಗ ಫಸ್ಟ್ ವೇದಿಕೆ ನಮ್ಮ ಕುಡ್ಲ ವಾಯಿನಿಡಾರ್ ಬೈದೇರ ಪನ್ನ ಇಂಕ್ಲೆಗ್ ಒಂಜಿ ಪೆರ್ಮೆ ಸೊಂಚದ ಉಪ್ಪುನಾಗ ಸ್ವರಪುತ್ರ ಇಂಕಲೊಟ್ಟಿಗೆ ಉಲ್ಲೇರು ಪನ್ನಾಗ ಸ್ವರಪುತ್ರ ಆ ಒಂಜಿ ಸ್ವರ ಮಾಧುರ್ಯ ನಮ್ಮ ಕೇಂಜಿ ಎಂಚೊಪ್ಪುಂಡು ಅಂದತೆ. ಸೊ ದಟ್ಸ್ ವೈ ಹಾಗಿದ್ದಾಗ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ ಒಂದು ವಿಘ್ನ ವಿನಾಶಕ ಗಣಪತಿ ದೇವರ ಒಂದು ಹಾಡಿನ ಮುಖಾಂತರ. ಎಸ್ ಭೂತಗಣಾಧಿ ಸೇವಿತಂ ಕಪಿತ್ತ ಜಂಭೂ ಫಲಸಾರ ಭಕ್ಷಿತಂ ಉಮಾ
ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತನವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯಣ ಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯಣ ಕಾಂತ ಗಜವದನ ಹೇ ರಂಭ ಮೂಷಕವಾಹನ ಸರ್ವಭೂತ ಮೂಷಕವಾಹನ ಸರ್ವಭೂತ ಸಸನಿ ಪಪ ಮಮ ಗಗ ಸಜನಿ ಸಗಮ ಪನಿ ಸ ನಿ ಸ ಸಾ ಮೂಷಕ ವಾಹನ ಸರ್ವಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ಶಾ 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 ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯಣ ಕಾಂತ ಗಜವದನ ಹೇ ರಂಭ. ಅದ್ಭುತ, ಅಮೇಝಿಂಗ್. ಒಂದು ಪಾಸಿಟಿವ್ ವೈಬ್ರೇಷನ್ ಇಡೀ ನಮ್ಮ ಸ್ಟುಡಿಯೋದಲ್ಲಿ. 1ನೇ ತರಗತಿಯಲ್ಲಿದ್ದಂಥ ಹುಡುಗ ಈ ಸ್ಟುಡಿಯೋಗೆ ಬಂದಿದ್ದರು, ಅವರೊಂದು ಹಾಡನ್ನು ಹಾಡಿದ್ರಂಥ ಆ ಸಂದರ್ಭ ನಮ್ಗೆ ಗೊತ್ತಾಗಿರುವಂಥದ್ದು. ಈಗ ಅವರ ತಂದೆ ಹೇಳಿದಾಗ, ಜಯರಾಮ್ ಸರ್ ಕೂಡ ಬಂದಿದ್ದಾರೆ, ಸೊ ಜಯರಾಮ್ ಸರ್ ಹೇಳಿದಾಗ ಗೊತ್ತಾಯಿತು. ಆ್ಯಂಡ್ ಈ ಪ್ರತಿಭೆ ನಿಜವಾಗ್ಲೂ ಕೂಡ ಮುಂದೊಂದು ದಿನ ಬೆಳೆದು ನಮ್ಮ ತುಳುನಾಡಿನಲ್ಲಿ ಮಾತ್ರ ಇಡೀ ನಮ್ಮ ರಾಜ್ಯಕ್ಕೆ ಅದ್ಭುತವಾಗಿರುವಂತಹ ಗಾಯಕರಾಗ್ತಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಗಣಪತಿ ದೇವರ ಅನುಗ್ರಹ ಸದಾ ಇರಲಿ ನಿಮಗೆ. ಮತ್ತಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ, ಶಾಸ್ತ್ರೀಯ ಸಂಗೀತ ಅಲ್ವಾ, ತಾವು ತಮ್ಮ ಗುರುಗಳು ಯಾರು ಆ್ಯಂಡ್ ಏನು ಹೇಳ್ತೀರಿ? ಓಕೆ, ನನ್ನ ಶಾಸ್ತ್ರೀಯ ಸಂಗೀತ ಗುರುಗಳು ಸಂಧ್ಯಾ ಸತ್ಯನಾರಾಯಣ್ ಭಟ್ ಅಂತ. ಅವರದ್ದೇ ನಾನು LKG ಅವ್ರು ನನ್ನನ್ನು ಕಲಿಸ್ತಾ ಇದ್ದಾರೆ. ಮತ್ತೆ ನಾನು ಮುಂಚೆ ಸುಗಮ ಕೂಡ ಹೋಗ್ತಿದ್ದೆ, ಸಂಗೀತ ಜೊತೆ ಸುಗಮ ಸಂಗೀತ. ಅದು ಟ್ರೈನಿಂಗ್ ಅವ್ರ ಜೊತೆನೇ ತೆಗಿತಿದ್ದೆ ಮುಂಚೆಯಿಂದ. ಪ್ರಸಕ್ತ ಏನ್ ಕಲಿತಾ ಇದ್ದೀರಿ ಸಂಗೀತದಲ್ಲಿ? ಏನ್ ಕಲಿತಾ ಇದ್ದೀರಿ ಈಗ? ನಾನು ಸೀನಿಯರ್ ಪಾಠ. ಸೀನಿಯರ್, ಓಕೆ ಓಕೆ. ಜೂನಿಯರ್ ಆಯ್ತು, ತಮ್ಮದು ಒಳ್ಳೆ ಮಾರ್ಕ್ಸ್ ಅಂತ ತೆಗೆದಿದ್ದೀರಿ, 97 ಅಲ್ವಾ? ಓಕೆ, ಈಗ ಸೀನಿಯರ್. ಓಕೆ ಓಕೆ. ಇದೆಲ್ಲವೂ ಕೂಡ ನೋಡಿದಾಗ ಸಂಗೀತದಲ್ಲಿ ಬಹಳಷ್ಟು ಖುಷಿ ಇದೆ. ನೀವು ಮಾಡಿರುವಂಥ ಸಾಧನೆಯ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಇವೆಲ್ಲ ಜೊತೆಗೆ ತಮ್ಮ ಒಂದು ಮನೆಯವರ ಸಪೋರ್ಟ್, ಜೊತೆಗೆ ನಮ್ಮ ಒಂದು ಶಾಲೆಯ, ತಾವು ಹೋಗ್ತಾ ಇರುವಂಥ ಶಾಲೆಯ ಸಪೋರ್ಟ್ ಯಾವ ರೀತಿ ಇತ್ತು ಈ ಬಾರಿ? ತುಂಬ ಅಂದರೆ ತುಂಬ ಸಪೋರ್ಟ್ ಇತ್ತು. ಶಾಲೆ ನಂದು ಸೈಂಟ್ ಅಲೋಷಿಯಸ್ ಗೊಂಜಾಗ ಸ್ಕೂಲ್. ಅಲ್ಲಿ ನನ್ನ ಫಾದರ್ ರೆವರೆಂಟ್ ರೋಹನ್ ಡಿ ಆಲ್ಮೇಡೆ SJ ಅಂತ ಪ್ರಿನ್ಸಿಪಲ್ ಅವರು. ಅವರು ನನಗೆ ಮೆಗಾಡಿಷನಲ್ಲಿ ಇರುವಾಗ ನಾನು ಸೆಲೆಕ್ಟ್ ಆದಲ್ಲ, ಆವಾಗ ಎಕ್ಸಾಮ್ ನಾನು ಮುಗಿಲಿರಲಿಲ್ಲ. ನಾನು ಸೆಲೆಕ್ಟ್ ಆದ ಖುಷಿಗೆ 2 ಎಕ್ಸಾಮ್ ಬರಿಬೇಡ ಅಂದರು ಅವರು. ಅಷ್ಟು ಸಪೋರ್ಟ್ ಇತ್ತು. ಮತ್ತೆ ಈಗಲೂ ಅವರು ನಿನ್ನೆ ಕಾಲ್ ಮಾಡಿ ಹೇಳಿದರು, ಅಂದರೆ ನಿನ್ನೆ ಸಾರಿ ಫೈನಲ್ ಆಗುವಾಗ ಕಾಲ್ ಮಾಡಿ ಹೇಳಿದರು, ಫೈನಲ್ ಮುಗ್ದಾದ್ಮೇಲೆ ಮೋಸ್ಟ್ಲಿ, ನೀನು ಸ್ಕೂಲ್ ಬಗ್ಗೆ ಏನು ಟೆನ್ಷನ್ ತಗೊಳ್ಬೇಡ, ಅಲ್ಲೇ ಇರು, ನೀನು ಅಲ್ಲಿ ಕಾನ್ಸಂಟ್ರೇಟ್ ಮಾಡು ಅಂತ. ಅಲ್ವಾ? ಹೌದು, ಅಷ್ಟು ಸಪೋರ್ಟ್ ಇದೆ. ಸಪೋರ್ಟ್ ಬೇಕು ಯಾವತ್ತೂ ಕೂಡ. ಹೌದಾ? ಎಲ್ಲಿ 5 ತಿಂಗಳಿದ್ಲ ಅಲ್ಲಿ? 5 ತಿಂಗಳಿದ್ದೆ. ಓಕೆ ಓಕೆ ಓಕೆ. ಡೈಲಿ ಶೂಟಿಂಗ್ ಇತ್ತು? ಡೈಲಿ ಅಂತಲ್ಲ, ವೀಕ್ಲಿ ಒನ್ಸ್. ಮತ್ತೆ ಮೆಂಟ್ರಿಂಗ್ ಡೈಲಿ ಇತ್ತು. ಡೈಲಿ ಮೆಂಟ್ರಿಂಗ್ ಮಾಡ್ತಾರೆ. ಓಕೆ ಓಕೆ. ನಿಮ್ಗೆ ಭಯ ಆಗಿಲ್ವಾ? ಯಾಕಂದ್ರೆ ಆ ದೊಡ್ಡ ಸ್ಟೇಜ್ ಅಲ್ವಾ, ಬಹಳಷ್ಟು ಜನರು ಅಲ್ಲಿ ಇರ್ತಾರೆ, ಜೊತೆಗೆ ಅಷ್ಟು ಜನ ಎದುರು ಇವರು ಕೂಡ ಅವ್ರು ಕೂಡ ಸ್ಪರ್ಧಿಗಳೇ, ಹೌದಾ? ಸೊ ವಿನ್ ಆಗ್ಬೇಕು ಅನ್ನೋದ ವಿಚಾರಗಳು ಬರುತ್ತೆ, ಕಾಂಪಿಟೇಷನ್. ಸೊ ಭಯ ಆಗಲ್ವಾ ಹೇಗೆ ಅಂತ ಹೇಳಿ? ಭಯ ಅಂದ್ರೆ ಫಸ್ಟ್ ಮೆಗಾ ಆಡಿಷನ್ ಹೋಗುವಾಗ ಸ್ವಲ್ಪ ನರ್ವಸ್ನೆಸ್ ಆ ಥರ ಎಲ್ಲ ಇತ್ತು. ಆದ್ರೆ ನೆಕ್ಸ್ಟ್ ಎಲ್ಲ ಅದೇ ಸೇಮ್ ಸೆಟ್ ಅಲ್ಲ, ಮತ್ತೆ ಎಲ್ಲ ಜನರು ಅಂದ್ರೆ ನನ್ನ ಜೊತೆ ಎಲ್ಲ ಮಾತಾಡ್ತಾ ಫ್ರೀ ಆಗಿದ್ರು. ಅದಕ್ಕೆ ಮೆಗಾ ಆಡಿಷನ್ ಆದ್ಮೇಲೆ ಏನ್ ಭಯ ಇಲ್ರಿ. ಓಕೆ. ಯಾವ ಹಾಡು ನಿಮ್ಗೆ ಬಹಳಷ್ಟು ಇಷ್ಟ ಆಗಿತ್ತು? ಇಷ್ಟು ಹಾಡು ಹಾಡಿದಿರಿ ಅಲ್ವಿ, ಫಸ್ಟ್ ಇಂದ ಎಂಡ್ ತನಕ ಕೂಡ. ಯಾವ ಹಾಡು ತಮ್ಗೆ ಪರ್ಸನಲಿ ಇಷ್ಟ? ನಂಗೆ 3 ಹಾಡು ಇಷ್ಟ ಪರ್ಸನಲಿ. ಸೋನೆ ಸೋನೆ, ಸೋನೆ ಸೋನೆ, ಮತ್ತೆ ಮಲೆಗೆ ಮಲೆಗೆ ಗುಬ್ಬಿ ಮರಿ, ಮತ್ತೆ ತನುವಿನ ಮನೆಗೆ. ಲಾಸ್ಟ್ ಫೈನಲ್ ಅಲ್ಲಿ ಹಾಡಿರುವಂತದ್ದು. ಓಕೆ ಓಕೆ. ಯಾವುದು ಹಾಡು ನಿಮ್ಗೆ ಅಷ್ಟು ಇಷ್ಟ ಆಗಿಲ್ಲ ನೀವು ಹಾಡಿರುವಂತದ್ದು? ನಾನು ಹಾಡಿದ್ರಲ್ಲಿ ಇದು ಇಷ್ಟ ಆಗಿಲ್ಲ ಅಂತ ಅಲ್ಲ, ಆದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು.
ಇದು ದೇವರ ಹೊಸದ ಪ್ರೇಮದ ದಾಳಿಯಲ್ಲಿ ಆಹಾ, ಅಲ್ಲಿ ಜಡ್ಜಸ್ ಹೇಳಿದ್ರು ಒಂದು ಆಲಾಪನೆಯಲ್ಲಿ ಅದು ಸ್ವಲ್ಪ ಮಿಸ್ ಆಯ್ತು ಅಂತ ಅಲ್ಲಿ ಸ್ವಲ್ಪ. ಓಕೆ ಓಕೆ. ಈಗ ಅಲ್ಲಿ ಜಡ್ಜಸ್ಗಳು 3 ಜನ ಜಡ್ಜಸ್ಗಳಲ್ಲಿ ಇದ್ರು ಹಾ ಪ್ರಮುಖವಾಗಿ. ಸೊ ಹಾಗಿದ್ದಾಗ ತಮ್ಗೆ ಯಾರು ತುಂಬಾ ಪಾಪ ಅಥವಾ ತುಂಬಾ ಒಳ್ಳೆಯವರು ಅಥವಾ ಹೇಗೆ ಅಂತ ಅಲ್ಲ 3 ಜನ ಸೇಮ್ ಆಗಿದ್ದಾರೆ. VP ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಅಂದ್ರೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಮತ್ತೆ AJ ಸರ್ ಫುಲ್ ಸಪೋರ್ಟ್ ಮಾಡ್ತಾರೆ, ಮೋಟಿವೇಶನ್ ಫುಲ್ ಸಪೋರ್ಟ್ಗೆ. ಮತ್ತೆ RK ಸರ್ನು ಸೇಮ್ ಎಲ್ಲ ಅವರಿಗೆ ತುಂಬಾ ಖುಷಿ ಆಯ್ತು, ಅಂದ್ರೆ ತುಂಬಾ ಹೊಗಳ್ತಾರೆ. ಈಗ ನಾನು ಮಲೆಗೆ ಹೇಳಿದ್ದಲ್ಲ, ಅದು ಆಕ್ಚುಲಿ ಅವರಿಗೆ ತುಂಬಾ ಇಷ್ಟ ಆಯ್ತಂತೆ. ಶೂಟ್ ಮುಗ್ದಾದ್ಮೇಲೆ ನಾನು ಕರ್ದವರು ಹೊಗಳಿದ್ರು. ರಾಜೇಶ್ ಕೃಷ್ಣ ಸರ್. ಓಕೆ ಓಕೆ ಓಕೆ. ಮತ್ತೆ ನಮ್ಮವರು ಅನುಶ್ರೀ ಅವರು ಕೂಡ ಇದ್ರು. ಅವರು ತುಂಬಾ ಫ್ರೀ, ನನ್ನ ಜೊತೆ ತುಳುವಲ್ಲೇ ಮಾತಾಡುದು. ಫುಲ್ ಗಮ್ಮತ್ ಮಲ್ತಾರೆ ನಿಕುಲಂಜಡ ತುಳುನಾಡದಾಗ. ತುಳುಟೆ ಮಾತಾರ ಅಂತಾರೆ ನಿಕುಲಂಜಡ ರಡ್ಜಲ್ಲ ಈರ್ಲಾ ಅನುಶ್ರೀ ಮೇಡಮ್. ಓಕೆ ಓಕೆ. ತುಲೆ ಆರ್ಲ ಒಂಜಿ ಸಾಧನೆ ಮಲ್ದಿನಂಚಿನ ಆಂಕರ್ ಅಂಡ್ ಈರ್ಲ ಆ ಒಂಜಿ ಕಾರ್ಯಕ್ರಮ ಪೋದು ವಿನ್ನರ್ ಆದ ಬೈದಾರೆ ತುಳುನಾಡದ ಪೆರ್ಮೆ ರಡ್ಜನಲ್ಲ ನೋಡೋಟು ಒಂಜಿ ಅನುಶ್ರೀ ಮೇಡಮ್ ಅಂಡ್ ಎಸ್ ಎಂಕಲ ಅಶ್ಮಿತ್ AJ ಬೋತ್ ಆಫ್ ಯು. ನಾನು ಕನ್ನಡ ಪಾತ್ರ ಅಂದಿತ್ತು ಚೂರಾನ್ಲ ಕನ್ನಡ ಆರ್ನೊಟ್ಟಿಗೆ ಪಾತ್ರ ಕಲ್ತಿದ್ದೀನಿ ಅಂದ್ ಎರಡು ಅನುಶ್ರೀ ಮೇಡಮ್. ಓ ಓಕೆ. ಯಾರು ಕಲ್ಪ ಇರೀರಿ ಕನ್ನಡ ಪಂಡ ಸ್ಟೇಜ್ ಇಡೆ ತುಂಬ ಪಾತ್ರ ಒಂದಿತ್ತು ಜನ ಅಲ್ಲ ಆರ್ನೊಟ್ಟಿಗೆ ಪಾತ್ರ ಮಾತಾಡ್ಲ ಶಾಕ್ ಬೇಪ ಈತ ಪಾತ್ರ ಶುರು ಅಂತ ದನ ಕನ್ನಡ ಪಾತ್ರ ಬರುವಂತುಜಿ ಕನ್ನಡ ಪಂಡ ಸ್ಪಾಂಟೇನಿಯಸ್ ಅದು. ಅನುಶ್ರೀ ಮೇಡಮ್ ಕನ್ನಡ ಕಲ್ಪ ಇರೀರೆಗೆ ಐದು ಬಕ್ಕಿತ್ತ ನೀ ಪಂಡ್ರಾತಾರಿತ್ತ ಕನ್ನಡ ಅವು ಹಿಡಿತೆ ಎಂಚ ಇರ್ನ ಶ್ರುತಿ ಲಯ ಕನ್ನಡ ಪದ ಬಳಕೆ ಅಮೋಘ ಅದ್ಭುತ ಒಂಜಿ ವರ್ಡ್ ಅಂಚಿಂಚಿ ಮಿಸ್ ಆಪುಜಿ ಆತ್ತು ಪೊರ್ಲು ಐಕೆ ವಿಜಯ್ ಪ್ರಕಾಶ್ ಸರ್ ಪನ್ನಿ ಸ್ವರಪುತ್ರ ನೋ ಡೌಟ್ ಇರು ಫೈನಲ್ ಪನೊಂದುಪ್ನಾಗ ಪದ್ಯ ಕನ್ನಡ ನೀರು ಬರುಂತು ದಪ್ಪ ಆತ್ತು ಮಲ್ಲ ಒಂಜಿ ಆಡಿಯನ್ಸ್ ಫೈನಲ್ ಒಂಜಿ ಚೂರು ಮಿಸ್ಟೇಕ್ಸ್ ಇಜ್ಜಿರ್ನ ಕಂಪ್ಲೀಟ್ ಆತು ಪೊರ್ಲು ಎಂಚ ಅಂದು ಅವು ಪ್ರಾಕ್ಟೀಸ್ ಒಂದುಂಡತೆ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಅಂಚನೆ ಪಂಡ ಮ್ಯಾಮ್ಲ ಅಂಚನೆ ಬಾರಿ ಶೋಕ್ ಪಂಡು ಕೊರದಿತ್ತೇರು ಬೊಕ್ಕ ಯಾನ್ ವೈಲಿನ್ ಕಲ್ತೊಂದುಲ್ಲತೆ ಐಟ್ಲೊಂಜಿ ಎಂಕು ಜೊತೆ ಪ್ಲಸ್ ಪಾಯಿಂಟ್ ಆತನ ಪಂಡ ವೈಲಿಂದ ನೋಟ್ಸ್ ಲ ಬೊಕ್ಕ ನಮ್ ಸಾಂಗ್ ಪನ್ಪುನ ಮೈಂಡ್ ಡೇಪಲ ಬಲ್ತೊಂದು ಇಪ್ಪುಂಡು ಅವು ಸೂರು ಪ್ಲಸ್ ಅದೇ ಇರಕ ನೋಟ್ ಕರೆಕ್ಟ್ ಗೊತ್ತಾಪುಂಡು. ಮ್ಯೂಸಿಷಿಯನ್ ಕಮ್ ಸಿಂಗರ್, ಸೊ ದಟ್ಸ್ ವೈ. ಓಕೆ. ಐಕ್ ಪನೊಂದಿತ್ತೇರು ಜಡ್ಜಸ್ ನಕುಲು ಈರ್ನ ನಾನು ದುಂಬಾಗಿ ಈರ್ನ ಮಲ್ಲ ಮಟ್ಟಡೆ ಎಂಕುಲು ತೂವೋಡು ಮ್ಯೂಸಿಕ್ ಡೈರೆಕ್ಟರ್ ಆವೋಡು ಸಿಂಗರ್ ಆವೋಡು ಪ್ರಪಂಚ ಬಂದಿರು ಈ ಐಡಿಯಾ ಉಂಡೆ ದಾದ ಉಂಡು ಈರ್ನ ಆಂಬಿಷನ್ ಅವೇ ಮ್ಯೂಸಿಕ್ ಡೈರೆಕ್ಟರ್ ಆದ ಸಿಂಗರ್ ಸಕ್ಸಸ್ಫುಲ್ ಸಿಂಗರ್ ಆವೋಡು ಅದೇ ನಿಜವಾಗ್ಲೂ ಈ ರಾಪಾರ್ ನೋ ಡೌಟ್ ದೆಪ್ಪನಾಗ ಆ ಒಂಜಿ ಮುಗ್ಧತೆ ಈರ್ ದಾನೆ ಈತ ಪಾಪ ಅಂದ್ ಎಂಕ್ಲು ಬನಗ ಒಂಜಿ ಕಡೆಟಿಗೆ ಒಂಜಿ ಪದ್ಯ ಬಾರಿ ಖುಷಿ ಆಯ್ನಿ ಬೊಕ್ಕೊಂಜಿ ಕಡೆಟಿಗೆ ನಾ ಮುಗ್ಧತೆ ಬಾರಿ ಪಾಪ ಜನ ಈರ ನೋ ಡೌಟ್ ಆ ಒಂಜಿ ವಿಚಾರ ಒಂಜಿ ಮುಗ್ಧತೆ ನನ್ನ ಒರಿಪಾದಾರೆ ನಾಟ್ ಓನ್ಲಿ ಎಂಕ್ ಅವು ತೋಜಿನಿ ಮಾತ್ರ ತಲ್ಪಿತ್ತಿನ ಜಡ್ಜಸ್ ನಕ್ಲ ಪನ್ನಿ ಅವೇನೆ ಆ ಒಂಜಿ ಮುಗ್ಧತೆ ಆ ಹಂಬಲ್ನೆಸ್ ಮಾತಾಡ್ದೆಲ್ಲ ಮಲ್ಲ ಉಂಡು ಅರ್ಜುನ್ ಜನ್ಯ ಸರ್ಲ ಪನ್ನಿ ಅವೇ ಅಮೇಝಿಂಗ್ ಆ ಒಂಜಿ ಮುಗ್ಧತೆ. ಸೊ ಅವೇ ಎಂಕ್ಲೆಗ್ ಬಾರಿ ಖುಷಿ ಆಯ್ನಿ ತುಲೆ ನಮ್ಮ ಗೆಲ್ಲುವ ಅಥವಾ ನಮ್ಮ ಸೋಪ್ ಆಪರ ಸೆಕೆಂಡರಿ ವಿನ್ನರ್ ಏರ್ಲಾವೇರ್ ಅಣ್ಣ ಒಂಜ ಮುಗ್ಧತೆ ಬಂದು ನಾವು ದೇವ್ರು ಕೊಡ್ತೀನಿ ಅಂಚಿನ ಗಿಫ್ಟ್ ಅವೀರೇ ಕೊಡ್ತೀನಿ ದಾದಾ ಒನ್ ಪಾರ್ ಯಾನ್ ಏಪಲ್ ಇಂಚನಿ ಇಲ್ಲಡ್ಲ ಸೈಲೆಂಟ್ ಸ್ಕೂಲ್ ಪೋಂಡಲ ಸೈಲೆಂಟ್ ಎನ್ನಾತೆಗೆ ನೋಟ್ಸ್ ಬರೆಂದಿಪ್ಪ ಕ್ವೆಶ್ಚನ್ ಕೇರ್ನರ್ ಆನ್ಸರ್ ಒನ್ ಪಾಸ್ ಆತೆ ಇರವಲ್ ವಿನ್ನರ್ ವಿನ್ನಣಗಲ ಇರಗ ಮೊಲ್ಲ ಸೆಲೆಬ್ರೇಷನ್ ಖುಷಿ ಪಂದು ಯಾಂತು ಇಜಿ ಎನ್ನಲ ಕಡೆ ಮೊಲ್ಲ ಬೊಬ್ಬೆ ವಾಡ್ನ ಖುಷಿ ಪಾಡ್ನ ದಾಲೆ ಇಜ್ಜಿ ವೆರಿ ಇರು ವಿನ್ ಆತಾರ ಬಟ್ ಸ್ಟಿಲ್ ಇರ್ನ ಹಂಬಲ್ನೆಸ್ ಉಂಡತೆ ಬರೀ ಮಲ್ಲ ಮಟ್ಟೆ ಎಂಕ್ಲೆ ಮಾತೆಗ್ಲ ಪೆರ್ಮೆ ಯಾಕಂದ್ರೆ ಇವರು ವಿನ್ ಆಗ್ತಾರೆ ಅಲ್ಲಿ ಯಾವುದೇ ರೀತಿಯ ಹಾರಾಟ ಚೀರಾಟ ಬೊಬ್ಬೆ ಇಲ್ಲ. ಇವರ ತಂದೆ ತಾಯಿ ಕೂಡ ಅಷ್ಟೇ ಅಷ್ಟು ಮುಗ್ಧರಾಗಿ ಅಷ್ಟು ಹಂಬಲ್ ಆಗಿ ಇದ್ರು. ನಿಜವಾಗ್ಲೂ ಕೂಡ ಅದು ಏನೋ ಆ ಸರಳತೆಗೆ ಆ ವಿನಯತೆಗೆ ದೇವರು ಕೊಟ್ಟಂತಹ ಒಂದು ಆಶೀರ್ವಾದ. ಅದು ಕೂಡ ಸ್ವಾಮಿ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಕೈ ಬುಡ್ಜೇರಿ ಲಾಸ್ಟ್ ಕ್ಲಿಯರ್ನ ಅದೇ ದಾವನ್ ಪರ ಕೊರಗಜ್ಜನ ಬಗ್ಗೆ ದಯಮಾಡಿ ಈರ್ಕ ನಂಬುದಿತ್ತಾರ ದೈವನ್ ಐತೊಟ್ಟಿಗೆ ಇರ್ನ ಪಪ್ಪ ಅಮ್ಮಲ ಪೋದು ಪೂಜೆ ಮಲ್ದಿತ್ತೇರು ಕೊರಗಜ್ಜ ಕ್ಷೇತ್ರ ಕುತ್ತಾರ್ಗ ಪೋದಿತ್ತಾರೆ ಐದೊಕ್ಕ ಮಸ್ತ್ ದೇವಸ್ಥಾನಗ ಪೋದು ಕೈ ಮುಗಿದಾರೆ. ಸೊ ಮಾತಾ ದೈವ ದೇವರನ್ನ ತುಳುನಾಡದ ದೈವ ದೇವರನ್ನ ಅನುಗ್ರಹ ಇರ್ನ ಮಿತ್ ಬತ್ತು ದಾದ ಒನ್ಪಾರ್ ಅವೇ ಕೊರಗಜ್ಜನ ಬಾರಿ ಮಲ್ಲ ಭಕ್ತನ್ ಏಪಲ ನೇಮತನ ಏಪಲ ಪೋಪನ್ ಆನಿಲ ಯಾನ್ ಸಾಂಗ್ಸ್ ಶುರು ಮಾಡ್ಪಡ ಸ್ವಾಮಿ ಅಜ್ಜ ಅಂತ ಬಂದು ಶುರು ಮಾಡ್ತಿದ್ದೇನೆ ಬಾರಿ ಮಲ್ಲ ಭಕ್ತೇನ್ ಬೊಕ್ಕ ಇಂಚ ಮಾತ ಎಂಕೋಸ್ಕರ ಪೂಜೆ ಮಂತಿರತ್ತೆ ಅಕ್ಲೆ ಮಸ್ತ್ ಥ್ಯಾಂಕ್ಸ್ ಪಂಡ ಅಕ್ಲಂಜಿ ಟೈಮ್ ಬುಡ್ದು ಎಂಕೋಸ್ಕರ ಪೂಜೆ ಮಂತೀರ ಅಕ್ಲೆಗ್ ಮಸ್ತ್ ಥ್ಯಾಂಕ್ಸ್ ಅದೇ ಅಜ್ಜ ಕೈ ಬುಡ್ಜೇರ್ ಬೊಕ್ಕ ನಾನೊಂದು ವಿನ್ ಆಯ್ ಬೊಕ್ಕ ಕುತ್ತಾರ್ಗ ಪೋದು ಬರ್ತೀನಿ ಸ್ಥಳಗ್ ಟ್ರೋಫಿ ಅಂತ ಬರ್ತೀನಿ ಅಜ್ಜ ಅಂದೆ ಕುತ್ತಾರ್ಗ ಪೋದು ಬರ್ತಾರೆ ಇರು. ಓಕೆ ಇರ್ನೊಂಜಿ ಫೇವ್ರೆಟ್ ಸಾಂಗ್ ಇರ್ ಪಂಡರ್
ನಮ್ಮ ಮಲಗೆ ಮಲಗೆ ಗುಬ್ಬಿ ಮರಿ ಹಾ ಆಯ್ದು ಬೊಕ್ಕ ಕುಡೊಂಜಿ ಫೈನಲ್ ಡ್ ಬಂತಿನ ಪದ್ಯತೆ ಒಂಜಿ ಪದ್ಯ ಪನೊಲಿ ಓಡ್ಲ ಎಸ್ ಸರ್ ತನುವಿನ ಮನೆ ಎಸ್ ಸರ್ ಎಸ್ ಬಾಳೆಲೆಯಲಿ ಪ್ರಾಣ ಬಡಿಸಿದೆ ಉಣಬಾರೋ ಜವರಾಯ ತನುವಿನ ಮನೆಗೆ ಬಾಚಿತಿ 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 ತನುವಿನ ಮನೆಗೆ ಬಾಚಿತಿ 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 ಆತ್ಮನ ರುಚಿಗೆ ಬಾಚಿತಿ ಒಲೆಯ ದೇಹ ಕೆಲವು ಸೌದೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮದಿನಸೆ ತಾನೆ ಕುದಿದು ತಾನೆ ಉಕ್ಕಿ ತಾನೆ ಬಸಿದು ತಾನೇ ಆದ ಆತ್ಮಭಕ್ಷ ಉಂಡರೆ ತೇಗುವೆ ಶಿವನೆಡೆ ಸಾಗುವೆ ಬಾಳೆಲೆಯಲ್ಲಿ ಪ್ರಾಣ ಬಡಬಡಿಸಿದೆ ಉಣಬಾರು ಜವರಾಯ ತನುವಿನ ಮನೆಗೆ ಬಾಚಿತಿ 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 ಆತ್ಮನ ರುಚಿಗೆ ಬಾಚಿತಿ. ಅದ್ಭುತ. ಹೇಗೆ ಈ ವಾಯ್ಸ್ ಮಾಡ್ಯುಲೇಷನ್ಗಳು ಜೊತೆಗೆ ಅಲ್ಲಿ ನಗು ಬರುವಂಥದ್ದು ಅಳು ಬರುವಂಥದ್ದು ಎಲ್ಲವೂ ಕೂಡ ಹೇಗೆ ಅಂತ ಹೇಳಿ ಸೊ ಅಲ್ಲ ಹೇಗೆ ಸಾಧ್ಯ ಪ್ರಾಕ್ಟೀಸ್ ಇಂದು ಮೇಡಮ್ ಅವರು ಮಾರ್ಗದರ್ಶನ ಕೊಡ್ತಾ ಇದ್ರ ಮತ್ತೆ ನಾನು ಅಷ್ಟೇ ಸಾಂಗ್ ಯಾವಾಗ್ಲೂ ಕೇಳ್ತಾ ಇದ್ದೆ ಅದು ಏನೆಲ್ಲ ಉಂಟು ಮಿಡ್ಲಲ್ಲೆಲ್ಲ ಬುಕ್ ಒಂದು ತೆಗೆದು ಬರಿತಾ ಇದ್ದೆ ಅದನ್ನೆಲ್ಲ ಹಾಗೆ ಅದನ್ನ ನೋಡ್ಕೊಂಡು ಹಾಡಿ ಮತ್ತೆ ಬಾಯಿ ಹಟ್ ಮಾಡುದು ನಾನು ಎಲ್ಲ ಮಾಡ್ಯುಲೇಷನ್. ಓಕೆ 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 ಇತರ ಸ್ಪರ್ಧೆಗಳು ನೋಡಿದಾಗ ಈಗ ಸೆಕೆಂಡ್ ರನ್ನರ್ ಅಪ್ ಕೂಡ ನಮ್ಮ ಮಂಗಳೂರಿನವರೇ ಸೊ ತುಳುನಾಡಿನವರೇ ಸೊ ಹಾಗಿದ್ದಾಗ ಇದರಲ್ಲಿ ನೋಡಿದಾಗ ತಮ್ಗೆ ವೆರಿ ಟಫ್ ಅಂತ ಬಂದಾಗ ಯಾರು ಆಗಿದ್ರು? ಟಫ್ ಅಂತ ಬಂದಾಗ ಅವನೇ ಆಗಿದ್ದ ಅಚಿಂತ್ಯ ಅವರು ಟಫ್ ಅಂತ ಹೇಳಿ ಅಲ್ವಾ? ಸೊ ಅವರು ಡಿಸರ್ವ್ ಸೆಕೆಂಡ್ ಅಲ್ವಾ? ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಹೇಗಿತ್ತು ತಮ್ಗೆ ಈ ಫುಲ್ ಎಂಟೈರ್ ಜರ್ನಿ 5 ತಿಂಗಳು ಅಲ್ಲಿದ್ರಿ ಸರಿಗಮಪ, ಈಗ ಮಿಸ್ ಮಾಡ್ಕೊಳ್ತೀರಾ ಹೇಗೆ? ಮಿಸ್ ಮಾಡ್ಕೊಳ್ತಿದ್ದೇನೆ ಅಲ್ವಾ? ಹೌದು. ಹೇಗಾಗ್ತಾ ಇದೆ ಆ ಒಂದು ಜರ್ನಿಯನ್ನ ಈಗ ನೆನಪು ಮಾಡಿದಾಗ ತಮ್ಗೆ? ಅದೇ ಮಿಸ್ ಏನ್ ತುಂಬಾ ಮಿಸ್ ಮಾಡ್ಕೊಳ್ತೀರಿ ಈಗ? ಮೆಂಟರಿಂಗ್ ಸೆಷನ್ಸ್ ಮತ್ತೆ ಫ್ರೆಂಡ್ಸ್ ನವರು ಎಲ್ಲ ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ವಿ, ಆಟ ಆಡ್ತಾ ಎಲ್ಲ ಇರ್ತಿದ್ವಿ, ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಸಮಯ. ಮತ್ತೆ ಮೆಂಟರಿಂಗ್ ಸೆಷನ್ಸ್ ಅಂದ್ರೆ ತುಂಬಾ ಕಲೀಲಿಕ್ಕೆ ಸಿಗ್ತಾ ಇತ್ತು ಪ್ರತಿಯೊಂದು ದಿನ ನಮ್ಗೆ ಹಾಗೆ. ವಿನ್ ಆದ್ಮೇಲೆ ತಮ್ಮ ತಂದೆ ತಾಯಿ ಅವರು ಜೊತೆಗೆ ತಮ್ಮ ಫ್ಯಾಮಿಲಿ ಅವರೆಲ್ಲ ಏನ್ ಹೇಳಿದ್ರು ಈ ಒಂದು ರೆಸ್ಪಾನ್ಸ್ ನೋಡಿ? ಯಾಕಂದ್ರೆ ನಾವು ನೋಡ್ತಾ ಇದ್ವಿ ತುಳುನಾಡಿನಾದ್ಯಂತ ಅಶ್ಮಿತ್ ಅವರ ದೊಡ್ಡ ದೊಡ್ಡ ಬ್ಯಾನರ್ಗಳು, ಶುಭ ಕೋರುವಂತ ಬ್ಯಾನರ್ಗಳು, ಇವರಿಗೆ ವೋಟ್ ಮಾಡಿ ಜೊತೆಗೆ ವಿನ್ ಆದ್ಮೇಲೆ ಕೂಡ ಬ್ಯಾನರ್ಗಳು, ಬಹಳಷ್ಟು ಜನರು ಇವರನ್ನ ಪ್ರೀತಿ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲ ಒಂದು ಜನತೆಯ ಒಂದು ಆಶೀರ್ವಾದ ಏನ್ ಹೇಳ್ತೀರಿ? ಎಲ್ಲರ ಒಂದು ಏನ್ ಹೇಳಿದ್ದಾರೆ ವಿನ್ ಆದ್ಮೇಲೆ? ವಿನ್ ಆದ್ಮೇಲೆ ಅದೇ ಕಾಂಗ್ರಾಚುಲೇಷನ್ ಎಲ್ಲರೂ ಹೇಳಿದ್ದಾರೆ. ಈಗ್ಲೂ ಫೋನ್ ಬರ್ತಾ ಇತ್ತು, ನೈಟ್ ಮುಗ್ದಾದ್ಮೇಲೆ ತುಂಬಾ ಫೋನ್ ಬರ್ತಾ ಇತ್ತು. ಮತ್ತೆ ನಾನು ಹೇಳಿಕೆ ಇದೆ ಮಲಗಿದ್ದೇನೆ ಅಂತ ಹೇಳಿ ಅಂತ ಅಲ್ವಾ? ಹೌದು, ಅಂದ್ರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವರ ಸಪೋರ್ಟ್ ಇಂದ ಪ್ಲಸ್ ನಾನು ಹಾರ್ಡ್ ವರ್ಕ್ ಇಂದ ನಾನು ಇಲ್ಲಿ ಗೆದ್ದಿದ್ದೇನೆ. ಅವರಿಗೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೌದು. ಈಗ ಸಂಗೀತ ಅಂತ ಬಂದಾಗ ನಮ್ಮ ಈ ವಾಯ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಒಂದು ಸಂಗೀತ ಅಭ್ಯಾಸ ಸ್ವರಪುತ್ರನಲ್ಲೇ ಕೇಳಬೇಕು ಯಾವ ರೀತಿ ಇರುತ್ತೆ ಅಂತ ಹೇಳಿ, ಯಾಕಂದ್ರೆ ಸ್ವರ ಮೇಂಟೈನ್ ಮಾಡಬೇಕು ಅಂತ ಹೇಳಿದಾಗ ನಾವು ಈಗಾಗಲೇ ಹೇಳಿದ್ರು ನೀವು ಕಾಫಿ ಕುಡಿಯುವಂಥದ್ದು, ಚಾ ಕುಡಿಯುವಂಥದ್ದು, ಏನಾದ್ರು ಆ ರೀತಿ ಏನಾದ್ರು ಅಭ್ಯಾಸ ಏನಾದ್ರು ಇದೆಯಾ ಹೇಗೆ? ಇಲ್ಲ, ಆ ರೀತಿ ಏನಿಲ್ಲ. ಅದೇ ಯಾವಾಗ್ಲೂ ಸಂಗೀತದಲ್ಲಿ ಫಸ್ಟ್ ಇರ್ತದೆ ಸರಳ ವರಸೆ, ಅಲಂಕಾರ, ಜಂಟಿ ಅಂತ. ಅದನ್ನೆಲ್ಲ ಫಸ್ಟ್
ಬಾಯಲ್ಲಿ ಹಾಡಿ ಎಲ್ಲ 4 ರಾಗಗಳು ಮೇಯ್ನ್ ಇರುತ್ತೆ. ಒಂದು ಮಾಯಮಾಳ ಗೌಳ ಅಂತ, ಮತ್ತೆ ಶಂಕರಭರಣ, ಕರಹರ ಪ್ರಿಯ, ತೋಡಿ, ಈ 4 ರಾಗಗಳಲ್ಲಿ ಹಾಡಿ ಮತ್ತೆ ಅದನ್ನು ಪುನಃ ಆಕಾರದಲ್ಲಿ ಹಾಡಿ ವಾಯ್ಸ್ ಅನ್ನು ಅಂದ್ರೆ ಆ ತರ ನಾನು ಪ್ರಾಕ್ಟೀಸ್ ಮಾಡೋದು. ಮತ್ತೆ ಅಲ್ಲಿ ಸರಿಗಮಪದಲ್ಲಿರುವಾಗ ನಾನೇನ್ ತಿಂತಿರ್ಲಿಲ್ಲ, ಐಸ್ ಕ್ರೀಮ್, ಜ್ಯೂಸ್ ಆಗ್ಲಿ ಏನಿರ್ಲಿಲ್ಲ, ಎಲ್ಲ ಬಿಟ್ಟಿದ್ದೆ. ಈಗ ಸರಿ ಅಲ್ವಾ, ಅದೊಂದು ತಪಸ್ಸಿದ್ದಾಗೆ ಅಲ್ವಾ. ನಿಮ್ಗೆ ಅಲ್ಲಿ ಹೋದಾಗ ಅಂದ್ರೆ ವಿನ್ ಆಗುವಂತ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಅಲ್ವಾ. ಸೊ ದಟ್ಸ್ ವೈ ನೀವು ವಿನ್ನರ್ ಆಗಿದ್ದೀನಿ ಅಂತ ತಾವು ಹೇಳ್ತೀರಿ. ಸೊ ಪ್ರಾಕ್ಟೀಸ್ ಅನ್ನುವಂಥದ್ದು ಎಷ್ಟು ಮುಖ್ಯ ಒಬ್ಬ ವ್ಯಕ್ತಿಗೆ ಅಥವಾ ಸಾಧನೆ ಮಾಡ್ಲಿಕ್ಕೆ ಅಂತ ಹೇಳಿ, ಯಾಕಂದ್ರೆ ತಾವು ಜಸ್ಟ್ ಒಂದು ಟ್ರೈ ಮಾಡುವಂತ ಹೋದ್ರಿ, ವಿನ್ನರ್ ಆಗಿ ಬಂದಿದ್ದೀರಿ ಅಂತ ಬಂದಾಗ, ಸೊ ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ಪ್ರಾಕ್ಟೀಸ್ ತುಂಬಾ ಮುಖ್ಯ. ಅಂದ್ರೆ ಪ್ರಾಕ್ಟೀಸ್ ಆದ್ರೇನೆಲ್ಲ ನಾವು ಮುಂದೆ ಹೋಗೋದು, ಹಾಗೆ ತುಂಬಾ ಮುಖ್ಯ ಅದು. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಲ್ಲಿ ಯಾವಾಗ್ಲೂ, ಹಾಗೆ ಅದು ಅಲ್ವಾ. ಓಕೆ, ಮನೆಯವರು ಕೂಡ ನಿಮ್ಮ ಜೊತೆ ಇದ್ರು? ಹೌದು, ಇಲ್ಲ ಅಲ್ಲೇ ಇದ್ರು, ಬೆಂಗಳೂರಲ್ಲೇ ಇದ್ರು. ಅಮ್ಮ ಇದ್ರು, ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ರು, ಅವರು ಲಾಯರ್ ಆಗಿದ್ದಾರೆ ಅಲ್ವಾ. ಸೊ ಅಡ್ವೊಕೇಟ್ ಜಯರಾಮ್ ಸರ್. ಸೊ ಅವರ ಮಗ ಬಹಳಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಮಗನನ್ನ, ಯಾಕಂದ್ರೆ ಮಗ ಮುಂದೆ ಬರಬೇಕು ಅನ್ನೋಂಥದ್ದು. ಏನ್ ಹೇಳ್ತೀರಿ ತಂದೆ ತಾಯಿ ಬೆಳೆಸಿದಂತಹ ರೀತಿಯ ಬಗ್ಗೆ? ಅಪ್ಪ ಅಮ್ಮ ಏನ್ ಹೇಳ್ತು, ಅದೇ ಥ್ಯಾಂಕ್ಸ್ ಹೇಳ್ತೇನೆ. ಅವರು ತುಂಬಾ 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 ಕಷ್ಟಪಟ್ಟಿದ್ದಾರೆ ನಂಗೋಸ್ಕರ. ನಾನು ಹೇಳಿದ್ದನ್ನೆಲ್ಲ ತೆಗೆಸಿಕೊಟ್ಟಿದ್ದಾರೆ, ಅಂದ್ರೆ ವಯಲಿನ್ ಆಗಲಿ ಮತ್ತೆ ನನಗೆ ಮ್ಯೂಸಿಕ್ ಬೇಕಾದದ್ದೆಲ್ಲ ನನಗೆ ತೆಗೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಈ ಸರಿಗಮಪದಲ್ಲಿ ಅವರಿಗೆ ಒಂದು ರಿಟರ್ನ್ ಗಿಫ್ಟ್ ಆಗಿ ಟ್ರೋಫಿಯನ್ನು ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ತೀನಿ. ಓಕೆ, ತಂದೆ ತಾಯಿಗೆ ರಿಟರ್ನ್ ಗಿಫ್ಟ್ ಆಗಿ ಟ್ರೋಫಿ, ಬಿಕಾಸ್ ಅವರು ಬಹಳಷ್ಟು ಇವರ ಸಾಧನೆ ಹಿಂದೆ, ಪರಿಶ್ರಮದ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರ ತಂದೆ ತಾಯಿಯವರು ಇಬ್ರು ಕೂಡ. ಹ್ಯಾಟ್ಸ್ ಆಫ್ ಟು ಯು ಸರ್, ಬೋತ್ ಆಫ್ ಯು. ನಿಮಗೆ ಧನ್ಯವಾದಗಳನ್ನು ಹೇಳಬೇಕು ತುಳುನಾಡಿನ ಜನತೆಯ ಪರವಾಗಿ, ಯಾಕಂದ್ರೆ ತುಳುನಾಡಿನ ಹೆಸರನ್ನ, ಕರಾವಳಿ ಭಾಗದ ಹೆಸರನ್ನ ನಾಡಿನಾದ್ಯಂತ ತಾವುಗಳು ತಮ್ಮ ಮಗನ ಮೂಲಕ ಪಸರಿಸಿದ್ದೀರಿ. ಸೊ ದಟ್ಸ್ ವೈ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅವರ ತಂದೆಯವರು ಕೂಡ ಬಂದಿದ್ದಾರೆ ಸ್ಟುಡಿಯೋಗೆ, ಸೊ ಅವರಿಗೂ ಕೂಡ ಧನ್ಯವಾದಗಳು ಇವೆಲ್ಲದರ ಜೊತೆಗೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಈಗ ವಯಲಿನ್ ಅಲ್ಲೂ ಕೂಡ ತಾವು ಭಯಂಕರ ಪಂಟ್ರಿದ್ದೀರಿ. ಸೊ ಅದು ಹೇಗೆ ಅಂತೇಳಿ, ಬೇರೆ ಏನೆಲ್ಲ ನುಡಿಸ್ತೀರಿ ತಾವು? ನಾನು ವಯಲಿನ್ ನುಡಿಸ್ತೇನೆ, ಮತ್ತೆ ತಬ್ಲಾ, ಮೃದಂಗ ಕ್ಲಾಸ್ ಹೋಗ್ತಾ ಇದ್ದೆ, ಮತ್ತೆ ಸರಿಗಮಪ ಅಂತ ಬಿಟ್ಟೆ. ಮತ್ತೆ ಕೀಬೋರ್ಡ್, ಗಿಟಾರ್, ತಾಸೆ, ಚೆಂಡೆ ಎಂಚ ಈತ ಮಾತ ಒಟ್ಟಿಗೆ ನಾವು ಕಲ್ತೀನಿ ಪಂಡ. ಈ ತಬ್ಲಾ ಮೃದಂಗ ಕ್ಲಾಸ್ ಬಂದಿದೆ, ತಬ್ಲಾ ತಾಸೆ ಪೂರ ತೂದೆ ಕಲ್ತೀನಿ. ತಬಲ ತಾಸಪುರ ಚಂಡೆಲ ಬುಟ್ಟುವರಿಗೆ ಪಪ್ಪ ಹೆಂಗ್ ಕಲ್ಪದ ಕೊರ್ಪಿನಿ ಆ ಯಕ್ಷಗಾನ ಮೇಲೆ. ಓಹೋ ಆರ್ಲ ಬತ್ತಿತ್ತೀರ ಇಟ್ಟು ನಮ್ಮ ಕಾರ್ಯಕ್ರಮ ಅಂತದಿತ್ತೆ. ಫ್ಯಾಮಿಲಿ ರೌಂಡ್ ಬೊಕ ಸಿಂಗರಿ ಮೇಳ ಚೆಂಡೆಲ ಬೊಕ ಡ್ರಮ್ಸ್ ನೋಡಿಸ್ತದೆ. ಓಕೆ ಇರೆಗು ಒಟ್ಟು ಮ್ಯೂಸಿಕ್ ಫೀಲ್ಡ್ ಇಡ್ದಾಲ ಮಲ್ಪೋಡು ಒಂದು ಅತೆ. ಓಕೆ ಮಸ್ತ್ ಇಷ್ಟವು ಈತ ಸಿಂಗಿಂಗ್, ಈತ ವಾಯ್ಲಿನ್, ಈತ ಮೃದಂಗ, ಚಂಡೆ, ತಬಳ, ಇರೆಗ್ ಮಸ್ತ್ ಇಷ್ಟ. ಪೂರಲೇ ಇಷ್ಟ. ಫಸ್ಟ್ ಪ್ಲೇಸ್ ಇಂದ ఇప్పుడు ನನಗೆ ಇಂಕ ಒಂದು ಮಸ್ತ್ ಇಷ್ಟ ಯಾನೆಟ್ಟೆ ಮಲ್ಲ ಸಾಧನೆ ಮನ್ಪೋಡು ಎಂದಿತ್ತ ಅಡೈ ಸಿಂಗಿಂಗ್ ಐಟೆ ಮಲ್ಲ ಮಲ್ಪೋಡು ಅಂಡ್ ಮಾತಾ ಮ್ಯೂಸಿಕ್ ನೆಟ್ ಮಾತಾರಲ್ಲ ದಯಪಡ ಒಂದು ಮಲ್ಟಿ ಟ್ಯಾಲೆಂಟ್ ದಯಪಡ ಮಾತ್ರೆಗ್ಲ ಮಾತಾ ಬರ್ಪುಜಿ ಅಂದತೆ. ಸೊ ವೆರಿ ಗ್ರೇಟ್ ಆ ಒಂಜಿ ವಿಚಾರ ಅಡ ತುಯರ ಪೋಣಾಗ. ಸೊ ಅಂಚದ ಎಂಕಲೊಟ್ಟಿಗೆ ನಮ್ಮ ಅಶ್ಮಿತ್ ಉಲ್ಲೇರ್ ಆರು ಬಾರಿ ಪೊರ್ಲುದ ವಯಲಿನ್ ವಾದಕಿರ್ಲ ಅಂದು. ಸೊ ಅರ್ನ ಒಂಜಿ ನನ್ನ ದುಂಬಗ್ ವಯಲಿನ್ ನಿಕ್ಕಲ್ನ ಎದುರುಗು ಆರು ನುಡಿಸಾರ ಉಲ್ಲೇರ್. ಎಸ್, ಸೂಪರ್, ಅದ್ಭುತ. ಇದನ್ನ ವೇದಿಕೆಯಲ್ಲೂ ಕೂಡ ಹಾಡಿದಿರಿ. ಅದ್ಭುತ ವಯಲಿನ್ ವಾದಕರು ನಮ್ಮ ಅಶ್ಮಿತ್ ಏಜೆ ಅವರು. ಬಹಳಷ್ಟು ಖುಷಿ ಆಯಿತು.
ಸೂಪರ್. ಅದ್ಭುತ. ಕೂತ್ಕೊಳ್ಳಿ ಅಶ್ಮಿತ್ ಅವರೇ, ಬಹಳಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅದ್ಭುತ ಪ್ರತಿಭೆ. ಇದು ಯಾರು ಕಳಿಸಿಕೊಟ್ಟ ತಮಗೆ ವಯಲಿನ್? ಎಕ್ಕೂರಲ್ಲಿ ವೇಣುಗೋಪಾಲ್ ಶಾನ್ಭೋಗ್. ಹಾ, ಅವ್ರ ಜೊತೆ ಕಲಿತಾ ಇದ್ದೀರಿ. ಓಕೆ, ಅದ್ಭುತ ಅಲ್ವಾ? ಬಹಳಷ್ಟು ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ ಬರುತ್ತೆ. ನಾವು ಪ್ರೋಗ್ರಾಮ್ ಅಲ್ಲೂ ಕೂಡ ನೋಡಿದ್ವಿ, ಬಹಳಷ್ಟು ಖುಷಿ ಆಯ್ತು. ಸೊ ಹಾಗಿದ್ದಾಗ ನಮ್ಮ ವಯಲಿನ್ ವಾದಕರು ಕೂಡ ಹೌದು, ಜೊತೆಗೆ ಮಿಮಿಕ್ರಿ ಕೂಡ ಮಾಡ್ತಾರೆ ಅಲ್ವಾ? ಎಲ್ಲವೂ ಕೂಡ ಮಲ್ಟಿ ಟ್ಯಾಲೆಂಟ್ ನಮ್ಮ ಅಶ್ಮಿತ್ ಅವರು. ಸೊ ಇನ್ನು ಮುಂದೆ ಒಂದು ಮಿಮಿಕ್ರಿ ಮಾಡ್ಬೋದಾ? ಓಕೆ. ಸೂಪರ್. ಕಾಂತಾರದ ಎಂಚ ಮಲ್ಪವರೊಂದು ಗೊತ್ತಾಗ್ಬಿಟ್ಟು ದಯಪಡ ತುಲೆ ಇರು ಮಲ್ಟಿ ಟ್ಯಾಲೆಂಟೆಡ್ ಇರ್ನ ಮಿಮಿಕ್ರಿ ಇರ್ನ ವಾದ್ಯ ಒಂದು ಪುರ ಹೌದಲ್ಲ, ಇರ್ನ ಸ್ವರಕದಲ್ಲ ಪೆಟ್ಟು ಬೂರ್ಜೆ ಸ್ಟ್ರೈನ್ ಆಪುಜೆ ಎಂಚ ಅಂಚಪುರದ ಆಲೇಜಿ. ಓ ಓಕೆ ಓಕೆ. ನಾನು ಆಕ್ಚುಲಿ ದುಂಬು ಎಂಕಲ ಸ್ಕೂಲ್ ಬ್ಯಾಂಡ್ ಟ್ರಂಪೆಟ್ ಊರಿತ್ತು ಒಂದಿತ್ತೆ ಅಪ್ಪಗ ಪಣ್ಣ ನೆಕ್ಸ್ಟ್ ಪ್ರೋಗ್ರಾಮ್ ಇಪ್ಪುನ ದಾದ ಸಿಂಗಿಂಗ್ ಮನ್ಪೆರ ಒಂದಿತ್ತಿಜಿ ಬೊಕತುನ ಟ್ರಂಪೆಟ್ ಊರಿತ್ತಿದ್ದು ಫುಲ್ ವಾಯ್ಸ್ ಬರೋ. ಕರೆಕ್ಟ್. ಅವೇ ಅನ್ನಕೇನಿ ಅಪ್ಪಗಿರ ವಾಯ್ಸ್ ಪೋಪುಜ ಪನ ಇಂಚ ಪುರ ಮನ್ಪನಾಗ ಮಿಮಿಕ್ರಿ ಪುರ ಮನ್ಪನಾಗ ಮಿಮಿಕ್ರಿ ಮನ್ಪನಾಗ ಪೋಪುಜಿ ಇನ್ಸ್ಟ್ರೂಮೆಂಟ್ಸ್ ನೋಡಿ ಸನಾಗ ಪೋಪುಂಡು ಕಲ್ಪಡಕ ಬುಡಿಯರ ಟ್ರಂಪೆಟ್ ಬುಡಿಯರ ಇತ್ತೆ. ಓಕೆ ಓಕೆ. ಇತ್ತೆ ವಯಲಿನ್ ಬೊಕ್ಕ ಮೇನ್ ಫೋಕಸ್ ಮಂತದಲ್ಲ ರೀ ವಯಲಿನ್ ಒಂದು ಸಿಂಗಿಂಗ್. ಓಕೆ ಓಕೆ ಓಕೆ. ಆಯ್ತು ಒಟ್ಟಿಗೆ ಎಸ್ ಅಶ್ಮಿತ್ ಏಜೆ ಅರ್ನೊಂಜಿ ಜರ್ನಿಯೇ ಬಾರಿ ಇನ್ಸ್ಪಿರೇಷನ್ ದಾಯಪನ್ನಾಗ ಯಾನೊಂಜಿ ಟ್ರೈ ಮಲ್ಪೊಡು ಪನ್ಪಂಚಿನ ವಿಚಾರಡೆ ಆರು ಪೋಯ್ನಿ ಸರಿಗಮಪ್ಪ ಲಿಟಲ್ ಚಾಂಪ್ಸ್ಗೆ ಆರು ವಿನ್ನಾಪೆ ಬಂದು ಆರೇ ಎಂದಿತ್ತು ಜೇರ್ ಅದೇ ಅಂಡ ಸ್ವಾಮಿ ಕೊರಗಜ್ಜ ಕೈ ಬಿಡ್ಜೇರ್ ಅವಳೊಂಜಿ ಸತ್ಯದ ವಿಚಾರ. ಆಯ್ತು ಒಟ್ಟಿಗೆ ಆರು ಆಡಿಷನ್ ಪೋನಗಾರೆ ತಿಕ್ಕಿನಂಚಿನ ಮೆಡಲ್ ಆ್ಯಂಡ್ ಐಟ್ ಟೀಮ್ ಇಂದು ನಾಗರಾಜ್ ಮೇಡಮ್ ಅರ್ನಲ್ ಒಂಜಿ ಮೆಡಲ್ ನಿಕಲ್ ತೂವೊಂದುಲಾರು. ನಿಜವಾದ್ಲ ಇಂದು ನಾಗರಾಜ್ ಮೇಡಮ್ಗೆ ಥ್ಯಾಂಕ್ಸ್ ಪನ್ನೋಡು. ದಯಪಡ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಪ್ರತಿಭೆಯನ್ನು ತಾವು ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನು ವಿಜಯಶಾಲಿಯನ್ನಾಗಿ ಮಾಡಿದಿರಿ ಇಂದು ನಾಗರಾಜ್ ಮೇಡಮ್ ಅವರು, ತಮಗೆ ಧನ್ಯವಾದಗಳು. ಜೊತೆಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ, ಜೀ ಕನ್ನಡ ಒಂದು ಅದ್ಭುತ ಪ್ರತಿಭೆಯನ್ನು ನಮ್ಮ ತುಳುನಾಡಿಗೆ ಪರಿಚಯ ಮಾಡಿಕೊಟ್ರಿ. ಸೊ ಪ್ರಥಮ ವೇದಿಕೆಯನ್ನು ನಮ್ಮ ಕುಡ್ಲವಾಹಿನಿಯಲ್ಲಿ ಅವರು ಏರಿದ್ದಾರೆ, ಹಾಡಿದ್ದಾರೆ. ಆದರೆ ಅದ್ಭುತವಾಗಿರುವಂಥ ಮತ್ತೊಂದು ವೇದಿಕೆಯನ್ನು ಕೊಟ್ಟಿರುವಂಥದ್ದು ಬಿಕಾಸ್ ಆಫ್ ಜೀ ಕನ್ನಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಮಗೂ ಕೂಡ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ತುಳುನಾಡಿನ ಹೆಮ್ಮೆ ಅಶ್ಮಿತ್ ಏಜೆ ಅವರು ಒಬ್ಬ ಹುಡುಗ ಒಂದು ಪರಿಶ್ರಮದಿಂದ ಪ್ರಾಕ್ಟೀಸ್ ಮಾಡಿಕೊಂಡು ಸಾಧನೆ ಮಾಡಿದರೆ ಅವರು ಯಾವ ರೀತಿ ಜಯಶಾಲಿ ಆಗ್ಬೋದು ಅನ್ನೋದಕ್ಕೆ ನಮ್ಮ ಅಶ್ಮಿತ್ ಏಜೆ ಅವರು ಸಂಪೂರ್ಣವಾಗಿರುವಂಥ ಉದಾಹರಣೆ ಆಗಿದ್ದಾಗ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಸಣ್ಣ ಗೌರವ ಇದೀಗ ನಿಮ್ಮ ನಮ್ಮ ತುಳುನಾಡಿನ ಹೆಮ್ಮೆ ಮಾಸ್ಟರ್ ಅಶ್ಮಿತ್ ಏಜೆ ಅವರು ಪ್ರತಿಷ್ಠಿತ ಜೀ ವಾಹಿನಿಯ ಸಾರೆಗಮಪ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮದ ವಿನ್ನರ್ ಆಗಿ ನಮ್ಮ ತುಳುನಾಡಿಗೆ ಜೊತೆಗೆ ಕರಾವಳಿ ಭಾಗಕ್ಕೆ ಹೆಮ್ಮೆಯ ತಂದಿರುವಂತಹ ನಮ್ಮ ಅಶ್ಮಿತ್ ಏಜೆ ಅವರಿಗೆ ಚಿಣ್ಣರ ಸೌರಭ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಾಂಸ್ಕೃತಿಕ ರತ್ನ ಪ್ರಶಸ್ತಿ, ವಾಯ್ಸ್ ಆಫ್ ಜಿಯಾ, ವಾಯ್ಸ್ ಆಫ್ ಚಾಣಕ್ಯ ಪ್ರಶಸ್ತಿ, ಹೊಯ್ಸಳ ಕೆಳದಿ ಚೆನ್ನಮ್ಮ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಇವರು 97% ಅಂಕಗಳನ್ನು ಪಡೆದು ಶಾಸ್ತ್ರೀಯ ಸಂಗೀತ ಪರೀಕ್ಷೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ 97% ಅಂಕಗಳನ್ನು ಪಡೆಯುವ ಮೂಲಕ ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರು ಸೂಫ್ರಮ್ ಸೋ ಇದರ ಬಂದರು ಭಾವ ಬಂದರು ಹಾಡಿಗೆ ಧ್ವನಿಯನ್ನು ನೀಡಿದ್ದಾರೆ. ಇವರ ಹಾಡುಗಾರಿಕೆ ವಯಲಿನ್ ನುಡಿಸುವಿಕೆ ಮಾತ್ರವಲ್ಲದೆ ತಬಲ, ಚೆಂಡೆ, ತಾಸೆ, ಮೃದಂಗ ಹಾಗೂ ಮೆಲೋಡಿಕಾ ಮುಂತಾದವುಗಳನ್ನು ಕೂಡ ಅದ್ಭುತವಾಗಿ ನುಡಿಸುವಂತಹ ಅದ್ಭುತ ಸಾಧಕ. ಇದೀಗ ನಮ್ಮ ತುಳುನಾಡಿನ ಗಾನ ಕೋಗಿಲೆ ಕರ್ನಾಟಕದ ಪ್ರತಿಷ್ಠಿತ ಜನಪ್ರಿಯ ಕಾರ್ಯಕ್ರಮ ಸಾರೆಗಮಪ ಲಿಟಲ್ ಚಾಂಪ್ಸ್ನ ವಿಜೇತರಾಗಿರುವಂಥದ್ದು ನಮಗೂ ಕೂಡ ಹೆಮ್ಮೆ ತಂದಿರುವಂತಹ ಸಂಗತಿ. ಬಹಳಷ್ಟು ಖುಷಿ ಆಯಿತು ತಾವು ಇವತ್ತು ನಮ್ಮ ಜೊತೆ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದೀರಿ. ಸೊ ಆಗಿದ್ದಾಗ ತಮ್ಮ ಮುಂದೆ ಒಂದು ನರನ್ಸ್ ಅವರ್ಡ್ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇದೆ. ನನ್ನ ಇದ್ದಿನ ಇರೆಗೊಂಜಿ ಮಂಡೆ ವೆಚ್ಚೆತ್ತಂದ ಮೇಡಮ್ ಅವಿನ್ ತಿನ್ರಬಲ್ಲಿ ಇನ್ನೇನು ತಿನ್ರಬಲ್ಲಿ ಐಸ್ ಕ್ರೀಮ್ ತಿನ್ರಬಲ್ಲಿ ವಾಯ್ಸ್ ಓಪನ್ ಅಂಡ್ ನನ್ನ ಇತ್ತ ವಿನರ್ ಆತಾರ ಎಂಕ್ಲೆ ತುಳುನಾಡಿಗೆ ಪೆರ್ಮೆಕಂದರ್. ಸೊ ಒಂಚದ ನರೇನ್ಸ್ ದಾಖಲ ಒಂಜಿ ಬಾರಿ ಬರಲದ ಒಂಜಿ ಗಿಫ್ಟ್ ಉಂಟು, ಬೇಕರಿ ಐಟಮ್ ಒಂಜಿ ತೂಪರ ದಾದಾಪುರ ಉಂಟು ಪಂಡ ಇಟ್ಟು ತಿಂತಾರ ನರೇನ್ಸ್ ದಾಖಲ ತಿಂತಾರ ಚಪಾತಿ ತಿನ್ನೋದು ಓ ನರೇಂದ್ರ ಚಪಾತಿ ತಿನ್ನೋದು ಉಪ್ಪಾರ ಓ ಚಪಾತಿ ತಿಂತಾರೆ ಓ ಚಪಾತಿ ತಿಂದು ಬರ್ತಾರ. ಓ ಓಕೆ ಮೇರ್ನ ವಾಯ್ಸ್ ದ ಯಶಸ್ದ ಗುಟ್ಟಲ ನರೇಂದ್ರ ಉಂಡ ಅಂಚಡ. ಓಕೆ ದಾದಾಪುರ ಉಂಡ ಇಟ್ಟು ತುಲೆಗೆ ಹಾಕಲ್ಲ ಹೊಸ ಗಿಫ್ಟ್ ಹ್ಯಾಂಪರ್. ಓಕೆ ಒಕ್ಕ ಬೇತೆದುಂಡು ಬಟರ್ ಬೆಣ್ಣೆ ಬಟರ್ ನರೇಂದ್ರ ದಕ್ಕಲ್ಲ ಬಾರಿ ಫೇಮಸ್ ಅವು ಸೋನ್ ಪಾಪುಡಿ ನರೇಂದ್ರ ದ
ಕಾಜು ಬೇಸನ್ ಕಟ್ಲಿ ಓಕೆ ನರೇಂದ್ರ ಕಲೆ ಇಲ್ಲಡ್ಬೋದು ಕುಲ್ಲುದು ತಿನ್ನೋಡು ಈರು ಪಪ್ಪ ಅಮ್ಮ ಅವೇ ಓಕೆ ಅಂಡ್ ನರೇಂದ್ರ ಕಡೆ ಇಟ್ಲ ಕೊಂಚ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಬಾರಿ ಖುಷಿ ಅಂಡ್ ಲಾಸ್ಟ್ ಅದು ಇಡೀ ನಮ್ಮ ತುಳುನಾಡದ ಜನಕ್ಕೂ ನಮ್ಮ ಜವನ್ಯೇ ಪಂಡದ ಮಾತೆರ್ಲ ಪ್ರೋತ್ಸಾಹ ಕೊಡ್ತೇವೆ ಸೊ ಸಪೋರ್ಟ್ ಕೊಡ್ತೇವೆ ಇಡೀ ನಮ್ಮ ಕರ್ನಾಟಕದ ಜನಕ್ಕೂ ಸೊ ಅಂಚದುಪ್ಪನಾಗ ದಾದ ಪನ್ಪರ್ ಮಾತೆರೆಗ್ಲ ಏತು ಖುಷಿ ಉಂಡು ಈ ಒಂಜಿ ಎಸ್ ಅವೇ ತುಳುನಾಡದ ಜನಕ್ಕೆ ಮಾತೆರೆಗ್ಲ ಥ್ಯಾಂಕ್ಸ್ ಪಂಡ ದುಮ್ಮೊಂಜಿ ಪಾತೆರೆ ಎತ್ತನತೆ ತುಳುನಾಡದಾಗ ಸೆಲೆಬ್ರಿಟೀಸ್ಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದೆ ಆಂಡ ಎತ್ತೆ ಪಂಡ ಏನ ಪ್ರಕಾರ ಆಯ್ನ ಸುಳ್ಳು ಮಂತದ ಮಾತೆರ್ಲಿ ಎಂಕ ಸಪೋರ್ಟ್ ಮಾಡ್ತಿದ್ದೆ ತುಳುನಾಡತ್ತಂದೆ ಕರ್ನಾಟಕದ ಇಡೀ ದೇಶ ವಿದೇಶ ಎಂಕ ಕತಾರ್ ಹಿಡ್ದು ದುಬೈ ಹಿಡ್ದು ಪೂರ ಎಂಕ ಮಸ್ತ್ ಸಪೋರ್ಟ್ ಮಾಡ್ತಿದ್ದೆ ಅಂಚ ಮಾತೆರೆಗ್ಲ ಥ್ಯಾಂಕ್ಸ್ ಕರ್ನಾಟಕ ಒಡ್ಬೇಕ ದೇಶ ಮಾತೆರೆಗ್ಲ ಥ್ಯಾಂಕ್ಸ್ ತುಳುನಾಡದಕ್ಕೆ ಅದೇ ಓಕೆ ಬಾರಿ ಖುಷಿ ಅಂಡ್ ಇರಡ ಪಾತಿರ್ದು ಅರ್ನ ಈ ಸಾಧನೆಗೆ ಪ್ರಮುಖ ಕಾರಣ ಬನ್ನಗ ನಮ್ಮ ತುಳುನಾಡದ ಕಾರಣಿಕ ದೈವ ಅವು ನಮ್ಮ ಸ್ವಾಮಿ ಕೊರಗಜ್ಜನ ಮಲ್ಲ ಭಕ್ತೇರ್ ಸೊ ಅಂಚದುಪ್ನಾಗ ಅರ್ನ ಒಂಜಿ ಪದ್ಯ ಜಿಡ ಆಪುಂಡೆ ಪನ್ನ ವಿಚಾರ ಬರ್ಪುಂಡು ಸೊ ಅಂಚದುಪ್ನಾಗ ಎಸ್ ಇತ್ತ ನಮ್ಮ ಅಶ್ಮಿತ್ ಎಜೆ ಅರ್ನ ಬಾಯ್ಡ್ ಸ್ವಾಮಿ ಕೊರಗಜ್ಜನ ಒಂಜಿ ಪೊರ್ಲುದ ಪದ್ಯ ಪಂಚವರ್ಣದ ಪುಂಚದ ಈ ತುಳುನಾಡ ಮಣ್ಣಿಡು ಪರಶುರಾಮನ ಈ ಸೃಷ್ಟಿಡು ಕಾರ್ಣಿಕ ಮೆರಪಿನ ಹೋಯನ್ನ ಸ್ವಾಮಿ ಕೊರಗಜ್ಜ ಬಂಗಾರಗ ಸರಿ ಸಮಾನ ಪಿಂಗಾರ ಪತ್ತದ ಎನ್ನ ಭಕ್ತಿದ ಪ್ರಾರ್ಥನೆ ಎನ್ನ ಕೊರಗಜ್ಜ ಕಾಪುಲೆ ಕಾಪುಲೆ ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತರಡ ತೋಜಾಲೆ ಕರುಣಿನೇ ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತರಡ ತೋಜಾಲೆ ಕರುಣಿನೇ ಸತ್ಯುದ ಮುರುತಿಯೇ ಧರ್ಮೊಡು ಕಾಪುಲೆ ಈ ಕುತ್ತಾರ ಮಣ್ಣಡುಂತಿ ಮಹಾಶಕ್ತಿಯೇ ಸತ್ಯುದ ಮಣ್ಣಡು ಬೆಳಗುನ ಜ್ಯೋತಿಯೇ ಭಕ್ತಿದಲೆಪ್ಪುಗು ಒಲಿಯುನ ಸ್ವಾಮಿಯೇ ಕರುಣಾಮೈ ಕೊರಗಜ್ಜಡ ಪ್ರಾರ್ಥನೆ ಈರೆ ಸಿರಿಪಾದುಗು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತರಡ ಸೋಜಾಲೆ ಕರುಣಿನೇ ಅಜ್ಜ ಸ್ವರೂಪಿಯೇ ಅಭಯ ಸ್ವರೂಪನೆ ಶಿವದೇವರ ಅಂಶಾವತಾರುಣೆ ತುಳುನಾಡದ ಸತ್ಯನೇ ಸ್ವಾಮಿ ಕೊರಗಜ್ಜನೆ ಕುತ್ತಾರ ಕ್ಷೇತ್ರದ ಒಡೆಯನೇ ಸೂಪರ್ ಅಜ್ಜನ ಅನುಗ್ರಹ ಏಪಾಗ್ಲ ಇರ್ನ ಮಿತ್ತು ಗುಪ್ಪುಂಡು ನೋಡೋಟು ಅಜ್ಜ ಇರಿಗೆ ಏಪಲ್ ಎಡ್ಡೆ ಮನ್ಪೇರು ದೇವಣಗ ಅಜ್ಜ ನಮ್ಮಿನಕುಲು ಏಪಲ್ ಎಡ್ಡೆ ಆಪೇರು ಸೊ ಅವನಿ ಅದ್ಭುತವೆನೆಂಚಿನ ಶಕ್ತಿ ನಮ್ಮ ಅಶ್ಮಿತ್ ಏಜೇರ್ನ ಪದ್ಯಡ್ ದೇವಣಗ ಅದ್ಭುತವೆನೆಂಚಿನ ಸರಸ್ವತಿ ಪುತ್ರೆ ನೋಡೋಟು ಅಂಜಿ ಸ್ವರಪುತ್ರೆ ನಮ್ಮ ಅಶ್ಮಿತ್ ಏಜೆ ಅದ್ಭುತವಾಯಿನಂಚಿನ ಶ್ರುತಿ ಲಯ ಗುತ್ತುಪ್ನಂಚಿನ ಅಮೋಘವಾಯಿನಂಚಿನ ಗಾಯಕೆ ಐತೊಟ್ಟಿಗೆ ವೆರಿ ಮಲ್ಟಿ ಟ್ಯಾಲೆಂಟೆಡ್ ಸೊ ಅಂಚಾದುಪ್ನಾಗ ಇನ್ನಿತ ನಮ್ಮ ಕಾರ್ಯಕ್ರಮಕ್ಕೆ ಬೈದೇರು ಲೈಫ್ಡ್ ನಮ್ಮ ಪ್ರಯತ್ನ ಮಲ್ತನ ಟ್ರೈ ಮಲ್ತನ ನಮ್ಮ ಪರಿಶ್ರಮ ಮಲ್ತನ ಸಾಧನೆ ಮಲ್ಪೋಲಿ ಪಂಡ್ದು ಇಡೀ ನಮ್ಮ ತುಳುನಾಡದ ಜೋಕ್ಲೆಗೆ ಇಡೀ ನಮ್ಮ ತುಳುನಾಡದ ಜವಾನಿಯರಿಗೆ ಅಶ್ಮಿತ್ ಏಜೆ ಈ ಮೂಲಕ ತೊಚ್ಪಾದೇರು ಸೊ ಅಂಚಾದುಪ್ನಾಗ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಇಡೀ ನಮ್ಮ ತುಳುನಾಡು ಕರಾವಳಿ ಭಾಗ ನಾಡು ಹೆಮ್ಮೆ ಪಡುವಂಥ ಸಾಧನೆಯನ್ನ ನಂತೂರಿನ ಹುಡುಗ ಮಾಡಿದ್ದಾರೆ ನಮ್ಮ ತುಳುನಾಡಿನ ಹುಡುಗ ಮಾಡಿದ್ದಾರೆ ಅದು ಅಶ್ಮಿತ್ ಅವರು ಸೊ ಹಾಗಿದ್ದಾಗ ಮತ್ತೊಮ್ಮೆ ಧನ್ಯವಾದಗಳು ಸ್ವಾಮಿ ಕೊರಗಜ್ಜ ನನ್ಲಾತ ಎಡ್ಡೆ ಮನ್ಪಡೆ ಇರೇಗೆ ಇರ್ನ ಇಡೀ ಪಪ್ಪ ಅಮ್ಮಗೆ ಇಡೀ ಕುಟುಂಬಗೆ ಮಾತ ಎಡ್ಡೆ ಮನ್ಪಡ ಅವನಿ ಮುಗ್ಧತೆ ಉಂಡು ದೇವರು ಕೊಡ್ತೀನಿ ಅಂಚಿನ ಏಪಾಗ್ಲು ಒಪ್ಪಾಡೆ ಆ್ಯಂಡ್ ದೇವರು ಎಡ್ಡೆ ಮಾಲ್ಪಾಡು ಬಂದಕ್ಕೆ ಏನೊಂದಿಲ್ಲ ಸೊಲ್ಮೇಲೆ ಅಶ್ಮಿತ್ ಏಚೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.